ವಿಧಾನಸಭಾ ಅಧಿವೇಶನದಲ್ಲಿ ಮತಾಂತರ ವಿರೋಧಿ ಮಸೂದೆ ಎಂದೇ ಬಿಂಬಿಸಲಾದ ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ಮಸೂದೆ 2021 ಮಂಡಿಸಿದೆ. ಈ ಮಸೂದೆಯು ಅಲ್ಪಸಂಖ್ಯಾತ, ಅದರಲ್ಲೂ ಪ್ರತ್ಯೇಕವಾಗಿ ಕ್ರೈಸ್ತ ಸಮುದಾಯವನ್ನು ಗುರಿಯಾಗಿಸಿಕೊಂಡು ತಯಾರಿಸಲಾಗಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮತಾಂತರ ವಿರುದ್ಧ ಇಲ್ಲಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬನಿಗೂ ತನಗೆ ಬೇಕಾದ ಮತವನ್ನು ಸ್ವೀಕರಿಸಲು ಅಧಿಕಾರವಿದೆ. ಆದರೂ ಮತಾಂತರ ವಿರುದ್ಧ ಏನು ತಕರಾರು ಇದ್ದರೂ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ದೇಶದ ಸಂವಿಧಾನದಲ್ಲಿ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡಿನಲ್ಲಿ ಬೇಕಾದಷ್ಟು ಅವಕಾಶ ಇದ್ದಾಗಲೂ ಇಂಥದ್ದೊಂದು ಮಸೂದೆಯ ಅವಶ್ಯಕತೆ ಏನು ಇತ್ತು ಎಂಬುದೊಂದು ಯಕ್ಷ ಪ್ರಶ್ನೆಯಾಗಿದೆ. ಈ ಮಸೂದೆಯ ಕೆಲವೊಂದು ಪರಿಚ್ಛೇದಗಳನ್ನು ಗಮನಿಸುವಾಗ ಮಸೂದೆಯನ್ನು ದುರುಪಯೋಗಪಡಿಸಿ ಅಮಾಯಕರನ್ನು ಬಲಿಪಶುಗಳನ್ನಾಗಿ ಮಾಡಿ ಶಿಕ್ಷೆಗೊಳಪಡಿಸುವ ಸಾಧ್ಯತೆಯ ಬಗ್ಗೆ ಅಲ್ಲಗಳೆಯುವಂತಿಲ್ಲ. ಖಂಡಿತವಾಗಿ ಈ ಮಸೂದೆಯು ಸಂವಿಧಾನ ವಿರೋಧಿಯಾಗಿದೆ. ಆದುದರಿಂದ ಈ ಮಸೂದೆಯನ್ನು ಕೂಡಲೇ ಹಿಂದಕ್ಕೆ ಪಡೆಯಬೇಕು ಮತ್ತು ಮತೀಯ ಅಲ್ಪಸಂಖ್ಯಾತರಾದ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕರ್ನಾಟಕದ ಗಣ ಸರ್ಕಾರದಲ್ಲಿ ನಮ್ಮ ಬೇಡಿಕೆಯಾಗಿದೆ. ಪ್ರಿಯರೇ, ನಾವೆಲ್ಲ ಭಾರತೀಯರು, ಈ ದೇಶದಲ್ಲಿ ಹುಟ್ಟಿದವರು, ಈ ದೇಶದ ನಾಗರಿಕರು. ನಮ್ಮ ದೇಶದಲ್ಲಿವರ ಪ್ರತಿ ಧರ್ಮವನ್ನು ನಾವು ಗೌರವಿಸುತ್ತೇವೆ. ಎಲ್ಲ ಧರ್ಮದವರನ್ನು ಪ್ರೀತಿಸುವುದು ನಿಜವಾದ ಮಾನವ ಧರ್ಮ. ಆಗಿರುವಾಗ ಈ ಇತ್ತೀಚಿನ ದಿನಗಳಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು ಅಂತ ಹೇಳುವವರು ಕ್ರೈಸ್ತ ಮುಖಂಡರನ್ನು ಹಾಗೂ ಕ್ರೈಸ್ತರ ಧಾರ್ಮಿಕ ಆಚರಣೆಗಳ ಬಗ್ಗೆ ಮತ್ತು ಅಲ್ಪಸಂಖ್ಯಾತರಾದ ಮುಸ್ಲಿಮರ ಬಗ್ಗೆ ಸಹ ಹೀಯಾಳಿಸಿ ಅತ್ಯಂತ ನೀಚ ಶಬ್ದಗಳಿಂದ ಬೈದು ಮಾತನಾಡುವುದು ಹಾಗೂ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವುದು ವಾಡಿಕೆಯಾಗಿಬಿಟ್ಟಿದೆ. ಖಂಡಿತವಾಗಿಯೂ ಇಂಥದ್ದೊಂದು ಬೆಳವಣಿಗೆ ಚಂದವಲ್ಲ. ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದು ಖಂಡಿತವಾಗಿಯೂ ಅಲ್ಲ. ಆದುದರಿಂದ ಇದನ್ನು ಅವರು ಬಿಡಬೇಕೆಂದು ನಾವು ಅವರಲ್ಲಿ ಬೇಡಿಕೊಳ್ಳುತ್ತಾ ಸರಕಾರದ ವತಿಯಿಂದ ಇದನ್ನು ನಿಲ್ಲಿಸಬೇಕು ಮತ್ತು ಅಂತಹ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸರಕಾರದಲ್ಲಿ ನಮ್ಮ ಕೋರಿಕೆಯಾಗಿದೆ. ಈ ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟು ನಾವಿಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಮ್ಮ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತ್ಯದ ಇಡೀ ಧರ್ಮ ಪ್ರಾಂತ್ಯದಲ್ಲಿ ಅಲ್ಲಲ್ಲಿ ಇವತ್ತು ಪ್ರತಿಭಟನೆಗಳು ಹಮ್ಮಿಕೊಳ್ಳಲಾಗಿದೆ ಹಾಗೂ ಸರಕಾರಕ್ಕೆ ನಮ್ಮ ಮನವಿಯನ್ನು ನಾವು ಅರ್ಪಿಸಲಿದ್ದೇವೆ. ಖಂಡಿತವಾಗಿಯೂ ಸರಕಾರವು ನಮ್ಮ ಮನವಿಯನ್ನು ಕೇಳಲಿ ಹಾಗೂ ನಮಗೆ ನ್ಯಾಯ ದೊರಕಿಸಿ ಕೊಡಲಿ. ಸರಕಾರದಲ್ಲಿ ನಮಗೆ ನಂಬಿಕೆ ಇದೆ. ಈ ವಿಷಯವಾಗಿ ನಾವಿವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಆದುದರಿಂದ ಈ ಪ್ರತಿಭಟನೆಯ ನಂತರ ನಾವು ಸರಕಾರಕ್ಕೆ ನಮ್ಮ ಮನವಿಯನ್ನು ಅರ್ಪಿಸುವಾಗ ತಮ್ಮೆಲ್ಲ ಸಹಕಾರವನ್ನು ನಾವು ಕೇಳಿಕೊಳ್ತೇವೆ. ನನಗೆ ಈ ವಿಷಯವಾಗಿ ಮಾತನಾಡಲು ಅವಕಾಶ ಕೊಟ್ಟದಕ್ಕೆ ವಂದನೆಗಳು. ಶ್ರೀಯುತ ಹೆರಾಲ್ಡ್ ಡಿಸೋಜರ್ ಅವರೇ, ತಮಗೆ ಅಭಿನಂದನೆಗಳು. ಆತ್ಮೀಯರೇ, ಭಾರತದ ಸಂವಿಧಾನ ವಿಶ್ವದಲ್ಲೇ ಅತಿ ಶ್ರೇಷ್ಠ ಸಂವಿಧಾನವಾಗಿ ಮಾನ್ಯತೆ ಪಡೆದಿದೆ. ಸಂವಿಧಾನದ ಆಶಯ ಪ್ರಜೆಗಳ ಹಕ್ಕುಗಳ ಬಗ್ಗೆ ಕಥೋಲಿಕ ಸಭಾ ಕೇಂದ್ರೀಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಅಲ್ಫೋನ್ಸ್ ಫೆರ್ನಾಂಡಿಸ್ ರವರು ಈ ಬಗ್ಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗುರುವರಿಯರೇ, ಕ್ರೈಸ್ತ ಸಮುದಾಯದ ಮುಖಂಡರೇ, ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ಕ್ರೈಸ್ತ ಮುಂದಾಳುಗಳೇ ಹಾಗೂ ಇಲ್ಲಿ ಸೇರಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಭಾರತದ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೆ ಇರುವ ಹಕ್ಕುಗಳಿಂದ ನಾವು ವಂಚಿತರಾಗದೆ ಈ ದೇಶದ ನೈಜ ಪ್ರಜೆಗಳಾಗಿ ಭಾರತ ದೇಶದಲ್ಲಿ ಜೀವಿಸುವ ಹಕ್ಕು ನಮಗೂ ಸಿಗಲಿ ಎಂಬ ಸದುದ್ದೇಶದಿಂದ ಹಮ್ಮಿಕೊಂಡ ಶಾಂತಿಯುತ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಲು ನಾವಿಲ್ಲಿ ಸೇರಿದ್ದೇವೆ.
ಮುಖ್ಯವಾಗಿ ಕರ್ನಾಟಕ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಿರುವ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸಂರಕ್ಷಣಾ ವಿಧೇಯಕ 2021 ಇದು ಡಿಸೆಂಬರ್ ತಿಂಗಳಲ್ಲಿ ವಿಧಾನಸಭೆಯಲ್ಲಿ ಅಂಗೀಕೃತಗೊಂಡಿದೆ. ವಿಧಾನ ಪರಿಷತ್ತಿನಲ್ಲಿ ಈ ತನಕ ಮಂಡನೆಯಾಗಲಿಲ್ಲ. ಕೆಲ ದಿನಗಳಲ್ಲಿ ಈ ವಿಧೇಯಕವು ವಿಧಾನ ಪರಿಷತ್ತಿನಲ್ಲಿ ಅಂಗೀಕೃತಗೊಳಿಸುತ್ತೇವೆ ಎಂದು ಕರ್ನಾಟಕ ಸರ್ಕಾರವು ಹೇಳಿದೆ. ಇದು ನಿಜವಾದರೆ ರಾಜ್ಯಪಾಲರ ಅಂಕಿತವು ಈ ವಿಧೇಯಕಕ್ಕೆ ಬಿದ್ದರೆ ಕಾನೂನಾಗಿ ಮಾರ್ಪಾಡುಗೊಂಡು ಕರ್ನಾಟಕ ರಾಜ್ಯದಲ್ಲಿ ಇದು ಜಾರಿಯಾಗುತ್ತದೆ. ಈ ತನಕ ಭಾರತದ 12 ರಾಜ್ಯಗಳಲ್ಲಿ ಜಾರಿಯಾಗಲು ಉದ್ದೇಶಿಸಿ ವಿಧೇಯಕ ತಂದರೂ ಕೇವಲ 8 ರಾಜ್ಯಗಳಲ್ಲಿ ಮಾತ್ರ ಈ ಕಾನೂನು ಜಾರಿಯಲ್ಲಿದೆ. ಒರಿಸ್ಸಾ, ಮಧ್ಯಪ್ರದೇಶ, ಗುಜರಾತ್, ಛತ್ತೀಸ್ಗಢ, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಉತ್ತರಾಖಂಡ್ ಹಾಗೂ ಉತ್ತರ ಪ್ರದೇಶದಲ್ಲಿ ಈ ಕಾನೂನು ಜಾರಿಯಲ್ಲಿದೆ. ಕರ್ನಾಟಕದಲ್ಲಿ ಇದು ಜಾರಿಗೆ ಬಂದರೆ ಇದು 9ನೇ ರಾಜ್ಯವಾಗುತ್ತದೆ. ಇಂತಹ ಕಾನೂನು ತಯಾರಿಸಿದ್ದು ಕ್ರೈಸ್ತರ ಹಾಗೂ ಕ್ರೈಸ್ತರು ನಡೆಸುವ ಸಂಸ್ಥೆ ಹಾಗೂ ಸೇವೆ ಕಾರ್ಯಗಳ ಮೇಲೆ ನಿಗಾ ಇಡುವ ಬಗ್ಗೆ ಹೊರತು ಬೇರೇನೂ ಅಲ್ಲ. ಭಾರತದ ಸಂವಿಧಾನ ಕಲಂ 25ರ ಪ್ರಕಾರ ದೇಶದಲ್ಲಿ ಯಾವುದೇ ವ್ಯಕ್ತಿಗೆ ತಮ್ಮ ಮನಸ್ಸಿನ ಪ್ರಕಾರ ಯಾವುದೇ ಧರ್ಮವನ್ನು ಸ್ವೀಕರಿಸಲು ಹಾಗೂ ಪ್ರಚಾರ ಮಾಡುವ ಹಕ್ಕಿದೆ. ಹಾಗಾದರೆ ಈ ಹೊಸ ಕಾನೂನು ಭಾರತದ ಸಂವಿಧಾನದ ಆಶಯಕ್ಕೆ ವಿರೋಧವಲ್ಲವೇ? ಅವರು ಕೇಳುತ್ತಾರೆ, ಕ್ರೈಸ್ತರು ಏಕೆ ಈ ಕಾನೂನನ್ನು ವಿರೋಧಿಸುತ್ತಾರೆ? ಸರ್ಕಾರ ಹೇಳುತ್ತದೆ, ಯಾರೂ ಭಯಪಡುವ ಅಗತ್ಯವಿಲ್ಲ. ನಾವು ಒತ್ತಾಯದ ಮತಾಂತರ ಮಾತ್ರ ನಿಷೇಧಿಸುತ್ತೇವೆ. ನೀವು ನಿಮ್ಮ ಮನಸ್ಸಾಕ್ಷಿಯಾಗಿ ಮತಾಂತರಗೊಂಡರೆ ನಾವು ನಿಮ್ಮನ್ನು ಅಡ್ಡಿಪಡಿಸುವುದಿಲ್ಲ. ಆದರೆ ಕರ್ನಾಟಕ ಸರ್ಕಾರವು ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕರಿಸಿದ ವಿಧೇಯಕದ ಪ್ರಕಾರ ಮಿಸ್ರೆಪ್ರೆಸೆಂಟೇಷನ್ ಅಂದರೆ ತಪ್ಪಿನ ನಿರೂಪಣೆ, ಫೋರ್ಸ್ಫುಲಿ ಅಂದರೆ ಒತ್ತಡದಿಂದ, ಫ್ರಾಡ್ ಅಂದರೆ ಡೋಂಗಿಯಾಗಿ, ಅಂಡರ್ ಇನ್ಫ್ಲೂಯೆನ್ಸ್ ಅಂದರೆ ಅನುಚಿತ ಪ್ರಭಾವದಿಂದ, ಎಲ್ಯೂರ್ಮೆಂಟ್ ಅಂದರೆ ಆಕರ್ಷಣೆ ಅಥವಾ ಮದುವೆ ಭಾಷೆಯೊಂದಿಗೆ ಮತಾಂತರ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಕೇವಲ ಶಿಕ್ಷೆ ಮಾತ್ರವಲ್ಲ, ಲಕ್ಷಾಂತರ ರೂಪಾಯಿ ಜುಲುಮಾನೆ ಕೂಡ ಭರಿಸಬೇಕಾಗುತ್ತದೆ. ಮತಾಂತರ ಮಾಡಿದ ಅಪರಾಧಕ್ಕೆ ಮತಾಂತರಗೊಂಡ ವ್ಯಕ್ತಿಗೆ ಲಕ್ಷಾಂತರ ರೂಪಾಯಿ ಪರಿಹಾರ ಕೇಳುವ ಹಕ್ಕು ಕೂಡ ಈ ಕಾನೂನಲ್ಲಿ ಅಡಗಿದೆ. ವಿವಿಧ ರೀತಿಯಲ್ಲಿ ವಿವಿಧ ಬದಲಾವಣೆಯೊಂದಿಗೆ ಕಾನೂನನ್ನು ಜಾರಿಗೊಳಿಸಲು ತಯಾರಿ ನಡೆಸುತ್ತಿದೆ. ನಮ್ಮಲ್ಲೇ ಕೆಲವರು ಹೇಳುವುದುಂಟು, ನಾವೇನು ಒತ್ತಡ ಹಾಕಿ ಡೋಂಗಿ ಮಾಡಿ ಮತಾಂತರ ಮಾಡುವುದಿಲ್ಲವಲ್ಲ, ಯಾತಕ್ಕೋಸ್ಕರ ನಾವು ಹೆದರಬೇಕು? ಈ ಬಗ್ಗೆ ಅನೇಕ ವ್ಯಾಖ್ಯಾನವನ್ನು ಈ ವಿಧೇಯಕದಲ್ಲಿ ಸರ್ಕಾರವು ಅಳವಡಿಸಿದೆ. ಉದಾಹರಣೆಗೆ, ಬಹುಮಾನ ನೀಡುವುದು, ಶಾಲಾ ಕಾಲೇಜುಗಳಲ್ಲಿ ಧರ್ಮಾರ್ಥ ಶಿಕ್ಷಣ ನೀಡುವುದು, ಉದ್ಯೋಗ ಕೊಡಿಸುವುದು, ಮದುವೆಯಾಗುತ್ತೇವೆ ಎಂಬ ಭರವಸೆ ನೀಡುವುದು, ಉತ್ತಮ ಜೀವನ ಶೈಲಿಯನ್ನು ಕೊಡಿಸುವುದು, ಇವೆಲ್ಲ ಆಕರ್ಷಣೆ ಎಂಬ ನಿಬಂಧನೆಗೆ ಒಳಪಟ್ಟಿದೆ. ಡೋಂಗಿ, ಅನುಚಿತ, ಇದು ಬೇರೆ ಅನುಬಂಧಗಳು. ಇವಕ್ಕೆಲ್ಲ ವಿವಿಧ ಭಯಂಕರವಾದ ವ್ಯಾಖ್ಯಾನ ನೀಡಿ ಈ ವಿಧೇಯಕವನ್ನು ಮಂಡಿಸಿದೆ. ಈ ವಿಧೇಯಕವು ಜಾರಿಗೆ ಬಂದರೆ ಹಿಂದೂ, ಬುದ್ಧಿಸ್ಟ್, ಸಿಖ್ ಹಾಗೂ ಜೈನ್ಗಳಿಗೆ ಖಂಡಿತ ಯಾವುದೇ ತೊಂದರೆಯಾಗುವುದಿಲ್ಲ. ಪ್ರಮುಖವಾಗಿ ಕ್ರೈಸ್ತ ಸಮುದಾಯಕ್ಕೆ ತಕ್ಕ ಮಟ್ಟದಲ್ಲಿ ಮುಸ್ಲಿಂ ಬಾಂಧವರಿಗೆ ಮಾತ್ರ. ಆದರೆ ಈ ಕಾನೂನು ಪ್ರಕಾರ ಹಿಂದೂ ಬಾಂಧವರು ಮತಾಂತರ ಮಾಡಿದರೆ ಅದು ಗರ್ವಾಪ್ಸಿ ಆಗ್ತದೆ. ಆದರೆ
ಕ್ರೈಸ್ತರು ಅಥವಾ ಮುಸಲ್ಮಾನರು ಮತಾಂತರ ಮಾಡಿದರೆ ಅದು ಮಾತ್ರ ಅಪರಾಧವಾಗುತ್ತದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಳ್ಳಲು ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಕೆನಡಾ, ಯುರೋಪ್, ಅಮೆರಿಕ, ಆಸ್ಟ್ರೇಲಿಯಾದಂತಹ ಕ್ರೈಸ್ತ ಸಮುದಾಯದ ದೇಶದಲ್ಲಿ ಸುಲಭವಾಗಿ ಕ್ರೈಸ್ತರು ಹಿಂದೂ ಅಥವಾ ಮುಸಲ್ಮಾನ ಧರ್ಮಕ್ಕೆ ಮತಾಂತರಗೊಳ್ಳಬಹುದು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರು ಹುಟ್ಟುವಾಗ ಯಾರು ಕೂಡ ಯಾವ ಧರ್ಮದಲ್ಲಿ ಹುಟ್ಟಬೇಕೆಂದು ಅರ್ಜಿ ಹಾಕಿ ಹುಟ್ಟುವುದಿಲ್ಲ. ಹುಟ್ಟಿದ ನಂತರ ತನ್ನ ಧರ್ಮ ಸರಿ ಕಾಣದಿದ್ದರೆ ಇನ್ನೊಂದು ಧರ್ಮಕ್ಕೆ ಹೋಗಲು ಮುಕ್ತ ಅವಕಾಶ ಬೇಕೆಂದು ಹೇಳಿದ್ದರು. ಆದರೆ ಇವತ್ತು ಮಂಡನೆಯಾದ ಈ ಹೊಸ ವಿಧೇಯಕದಲ್ಲಿ ಈ ಅವಕಾಶವು ಖಂಡಿತವಾಗಿಯೂ ಇಲ್ಲ. ಕ್ರೈಸ್ತ ಧರ್ಮೀಯರು ಪರರ ಪ್ರೇಮಿಗಳು, ಪರರನ್ನು ಪ್ರೀತಿಸುವವರು, ಇತರರಿಗೆ ಸಹಾಯ ಹಸ್ತವನ್ನು ನೀಡಲು, ಸಮಾಜದಲ್ಲಿ ಒಳ್ಳೆಯ ಬದುಕನ್ನು ಕಟ್ಟಲು ಪ್ರೇರೇಪಿಸುವವರು. ಇದು ತಪ್ಪೇ? ಹೊಸ ವಿಧೇಯಕದ ಪ್ರಕಾರ ಇದು ತಪ್ಪು. ಪ್ರಭು ಯೇಸು ಕ್ರಿಸ್ತರು ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು, ಹಸಿದವರಿಗೆ ಆಹಾರ ನೀಡು, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸು, ಅವರ ದುಃಖದಲ್ಲಿ ಭಾಗಿಯಾಗು ಎಂದು ಹೇಳಿದ್ದರು. ಹಾಗಾದರೆ ಕ್ರೈಸ್ತರಾದ ನಾವು ಬಡವರಿಗೆ ಸಹಾಯ ಮಾಡುವುದು ತಪ್ಪೇ? ಬಡವರಿಗೆ ಸೂರು ನೀಡುವುದು ತಪ್ಪೇ? ರೋಗದಲ್ಲಿದ್ದವರಿಗೆ ಸಹಾಯ ಹಸ್ತ ನೀಡುವುದು ತಪ್ಪೇ? ಕುಷ್ಠ ರೋಗಿಗಳ ಗಾಯಗಳನ್ನು ತೊಳೆದು ಅದಕ್ಕೆ ಮದ್ದನ್ನು ಸಿಂಪಡಿಸಿ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟುವುದು ತಪ್ಪೇ? ಹಸಿದವನಿಗೆ ಅನ್ನ ನೀಡುವುದು ತಪ್ಪೇ? ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ, ನಿರುದ್ಯೋಗಿಗಳಿಗೆ ಕೆಲಸ ನೀಡುವುದು ತಪ್ಪೇ? ಆಸ್ಪತ್ರೆಗಳಲ್ಲಿ ಧರ್ಮಾರ್ಥ ವೈದ್ಯಕೀಯ ಸೇವೆ ನೀಡುವುದು ತಪ್ಪೇ? ಹಾಗಾದರೆ ಯಾವುದು ಸರಿ? ನಮ್ಮಂತೆ ಬದುಕಲು ಹವನಿಸುವ, ಪರಿತಪಿಸುವ ಮಾನವ ಕುಲದ ಜೀವಿಗಳನ್ನು ದೂಷಿಸುವುದು, ದೂರ ಮಾಡುವುದು, ಅವರ ಕಷ್ಟಗಳಿಗೆ ಸ್ಪಂದಿಸದಿರುವುದು, ಸಮಾಜದಿಂದ ಅವರನ್ನು ದೂರ ಮಾಡುವುದು ಇದು ಸರಿಯೇ? ಇದು ಸರಿ ಎಂದಾದರೆ ಕ್ರೈಸ್ತ ಧರ್ಮವು ಖಂಡಿತ ಸರಿಯಲ್ಲ. ಇಡೀ ವಿಶ್ವದಲ್ಲಿ ಕ್ರೈಸ್ತ ಧರ್ಮವು ನಿಂತಿರುವುದೇ ಪರರ ಪ್ರೀತಿಯಲ್ಲಿ, ಪರರ ಸೇವೆಯಲ್ಲಿ, ತ್ಯಾಗದ ಮನೋಭಾವದಲ್ಲಿ. ಯೇಸು ಕ್ರಿಸ್ತರ ಅನುಯಾಯಿಗಳಾದ ನಾವು ಯಾವುದೇ ಒತ್ತಾಯದ ಮತಾಂತರ ಮಾಡುವುದಿಲ್ಲ, ಯಾರನ್ನೂ ಆಮಿಷಕ್ಕೊಳಪಡಿಸುವುದಿಲ್ಲ. ಆದರೆ ಯೇಸು ಕ್ರಿಸ್ತರ ನಾಮದಲ್ಲಿ ನಮ್ಮ ಸೇವಾ ಕಾರ್ಯಗಳನ್ನು ಖಂಡಿತ ನಾವು ಮುಂದುವರಿಸುತ್ತೇವೆ. ತ್ಯಾಗವೇ ದೇವರು, ಪ್ರೀತಿಯೇ ನಮ್ಮ ದೇವರು. ಕ್ರೈಸ್ತರ ಜನಸಂಖ್ಯೆಯು 1951 ಜನಗಣತಿ ಪ್ರಕಾರ 2.15 ಇದ್ದದ್ದು 2011 ಜನಗಣತಿಗೆ 1.87ಕ್ಕೆ ಇಳಿಮುಖವಾಗಿದೆ. ಯಾವ ಲೆಕ್ಕದ ಮೇಲೆ ಸರ್ಕಾರವು ಕ್ರೈಸ್ತರು ಮತಾಂತರ ಮಾಡುತ್ತದೆ ಎಂದು ಹೇಳುತ್ತದೆ? ನಾವಿಲ್ಲಿ ಬಂಟ್ವಾಳ ಹಾಗೂ ಮೊಗರ್ನಾಡು ವಲಯದ ಧರ್ಮಗುರುಗಳು ಹಾಗೂ ಕ್ರೈಸ್ತ ಧರ್ಮೀಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದದ್ದು ಸರ್ಕಾರದ ವಿರುದ್ಧವಲ್ಲ, ಸರ್ಕಾರದ ಮತಾಂತರ ನಿಷೇಧ ಕಾಯ್ದೆಯ ವಿರುದ್ಧ ಮಾತ್ರ. ಕ್ರೈಸ್ತರ ಪ್ರಾರ್ಥನಾ ಮಂದಿರ, ದೇವಾಲಯ, ಯೇಸು ಕ್ರಿಸ್ತರ ಮೂರ್ತಿ ಹಾಗೂ ಶಿಲುಬೆ ನಾಶ ಮಾಡಿ ಕ್ರೈಸ್ತರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ. ಕೋರ್ಟಿನಿಂದ ತಡೆಯಾಜ್ಞವಿದ್ದರೂ ಮಂದಿರಗಳನ್ನು ಕೆಡವಬಾರದೆಂದು ಹೊಸ ಕಾಯ್ದೆ ಸರ್ಕಾರ ಜಾರಿಗೆ ತಂದರೂ ಕೆಲವರು ಕಾನೂನಿನ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಇದಲ್ಲದೆ ಅಲ್ಲಲ್ಲಿ ಮತಾಂತರವಾಗಿದೆ ಎಂಬ ಶಂಕೆ ವ್ಯಕ್ತಪಡಿಸಿ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಅಲ್ಲಲ್ಲಿ ಸುಳ್ಳು ಫಿರ್ಯಾದಿಗಳನ್ನು
ಪೊಲೀಸ್ ಹಾಗೂ ಇತರ ಇಲಾಖೆಗಳಿಗೆ ನೀಡಿ ಕ್ರೈಸ್ತ ಸಮುದಾಯದವರನ್ನು ದೌರ್ಜನ್ಯಕ್ಕೊಳಪಡಿಸುತ್ತಿದ್ದಾರೆ. ನಾವು ಕ್ರೈಸ್ತರು ಶಾಂತಿ ಪ್ರಿಯರು. ಕ್ರೈಸ್ತ ಧರ್ಮದವರು ಎಂದಿಗೂ ಶಾಂತಿಯ ವಿರುದ್ಧವಾಗಿರುವುದಿಲ್ಲ. ಸರಕಾರವು ಮತಾಂತರ ನಿಷೇಧ ಕಾಯ್ದೆಯ ಜಾರಿಯ ಚಿಂತನೆಯನ್ನು ಕೈಬಿಡಬೇಕೆಂದು, ಕ್ರೈಸ್ತರ ಮೇಲೆ ದಬ್ಬಾಳಿಕೆ ನಡೆಸುವ ಕೆಲವೊಂದು ದುಷ್ಟ ಶಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಬಗ್ಗೆ ಪರಿಶೀಲಿಸಿ ನಮ್ಮ ಆಶಯವನ್ನು ಈಡೇರಿಸಬೇಕು. ನೆಮ್ಮದಿಯ ಬಾಳನ್ನು ಬದುಕಲು ಅವಕಾಶ ಮಾಡಿ ಭವ್ಯ ಭಾರತದ ಜಾತ್ಯತೀತ ವೈಭವವನ್ನು ಗೌರವಿಸಿ ಹೆಚ್ಚಿಸಬೇಕೆಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಭಾರತದ ಸಂವಿಧಾನದ ಆಶಯ ಏನು, ಪ್ರಚಲಿತದಲ್ಲಿ ನಡೆಯುತ್ತಿರುವುದು ಏನು, ಈ ಬಗ್ಗೆ ಬೆಳಕು ಚೆಲ್ಲಿದ ಶ್ರೀಯುತ ಅಲ್ಫೋನ್ಸ್ ಫರ್ನಾಂಡಿಸ್ ರವರೇ, ತಮಗೆ ಅಭಿನಂದನೆಗಳು. ನಮ್ಮ ಈ ಸಮಾವೇಶದಲ್ಲಿ, ಈ ವೇದಿಕೆಯಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ICM ಅಧ್ಯಕ್ಷರಾದ ಶ್ರೀಯುತ ಜೇಸನ್ ಕ್ರಾಸ್ತರ್ ಅವರಿದ್ದಾರೆ. ತಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಪ್ರತಿಭಟನಾ ಕಾರ್ಯಕ್ರಮದ ಮಾರ್ಗದರ್ಶಕರು ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ಇದರ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರು ಆಗಿರುವ ಶ್ರೀಯುತ ಸ್ಟ್ಯಾನಿ ಲೋಬೋರ್ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಈ ಪ್ರತಿಭಟನೆಯಲ್ಲಿ ನಮ್ಮ ಬಂಟ್ವಾಳ ವಲಯದ ಧರ್ಮಗುರುಗಳು ಹಾಗೂ ಮೊಗನಾಡು ವಲಯದ ಧರ್ಮಗುರುಗಳು ಇವರ ನೇತೃತ್ವದಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಧರ್ಮಗುರುಗಳೇ, ಧರ್ಮ ಭಗಿನಿಯರೇ, ನಮ್ಮ ಪ್ರತಿಭಟನೆಗೆ ಬಂದಿದ್ದಕ್ಕೆ ನಿಮಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾವು ಇಲ್ಲಿ ಬಿಸಿಲಲ್ಲಿ ಇರಬೇಕಾದಾದರೆ ಇದರಲ್ಲಿ ಒಂದು ವಿಷಯ ಅಡಗಿದೆ. ಅದನ್ನೆಲ್ಲ ಅಲ್ಫೋನ್ಸ್ ಫರ್ನಾಂಡಿಸ್ ಹಾಗೂ ಹೆರಾಲ್ಡ್ ಡಿಸೋಜಾ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾವು ಯಾಕೆ ಇಲ್ಲಿ ಇದ್ದೇವೆ, ಈ ಬಿಸಿಲಿನಲ್ಲಿ ಯಾಕೆ ನಿಲ್ಲಬೇಕು, ಇವತ್ತು ನಮ್ಮ ಪವಿತ್ರ ಆ ದಿವಸ ಆದರೂ ಸಹ ಇವತ್ತು ಎಲ್ಲರಿಗೂ ನಾವು ಉಪವಾಸದಿಂದ ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡಿ ಇರಬೇಕಾದಂತಹ ದಿವಸದಲ್ಲಿ ನಾವು ಇವತ್ತು ಇಲ್ಲಿ ಬಂದು ಬಿಸಿಲಲ್ಲಿ ನಿಂತಿದ್ದೇವೆ. ನಮಗೋಸ್ಕರ ಯೇಸು ಕ್ರಿಸ್ತರು 40 ದಿವಸ ಉಪವಾಸವನ್ನು ಮಾಡಿದ್ದಾರೆ. ಅವರಿಗೋಸ್ಕರ ನಾವು ಒಂದು 2 ಗಂಟೆ ಬಿಸಿಲಲ್ಲಿ ನಿಂತರೆ ನಾವು ಏನು ಆಗುವುದಿಲ್ಲ, ನಮಗೇನು ಆಗುವುದಿಲ್ಲ. ಅವರ ಒಂದು ಆಶೀರ್ವಾದದಲ್ಲಿ ನಮ್ಮ ಸಮುದಾಯವು ನಡೀತಾ ಇರುವಾಗ ನಮ್ಮ ಸಮುದಾಯವನ್ನು ಹತ್ತಿಕ್ಕುವ ಅಂತ ಕೆಲಸ ಎಲ್ಲ ದುಷ್ಟ ಶಕ್ತಿಗಳಿಂದ ನಡೀತಾ ಇದೆ. ಆದರೆ ಸರ್ಕಾರವು ಸಹ ಕಣ್ಣು ಮುಚ್ಚಿ ಕೂತ್ಕೊಂಡಾಗೆ ಕಾಣ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವು ಕಥೋಲಿಕ ಸಭಾ ಮಂಗಳೂರು ಪ್ರದೇಶ ಹಾಗೂ ಎಲ್ಲ ನಮ್ಮ ಸಂಘಟನೆಯ ನೇತೃತ್ವದಲ್ಲಿ ಎಲ್ಲ ನಮ್ಮ ಇವತ್ತು ಡಯಾಸಿಸ್ನ ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ನಾವು ಮಾನವ ಸರಪಳಿ ಮಾಡಬೇಕಂತ ಇದ್ದು, ಆದರೆ ಕೆಲವು ಶಕ್ತಿಗಳಿಂದ ಅದು ತೊಂದರೆ ಆಗ್ಬಹುದು ಅಂತ ಹೇಳಿ ತಾಲೂಕು ಆಫೀಸದ ಮುಂದೆ ನಾವು ಪ್ರತಿಭಟನೆ ಮಾಡುವ ಅಂತ ನಾವು ಪೊಲೀಸರ ಹತ್ರ ಪರ್ಮಿಷನ್ ಕೇಳಲಿಕ್ಕೆ ಮೈಕಲ್ ಪರ್ಮಿಷನ್ ಕೇಳುವಾಗ ಅಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಿನ್ನೆ ಸಂಜೆವರೆಗೆ ನಮಗೆ ಕೂತ್ಕೊಳಿಸಿ ನಾವು ಇವತ್ತು ಇಲ್ಲಿ ಮಾಡಿದ್ದೇವೆ. ಯಾಕಂತೇಳಿದ್ರೆ ನಾವು ಕ್ರೈಸ್ತರು ಯಾವುದೇ ಧರ್ಮಕ್ಕೆ ಯಾವುದೇ ಕಾನೂನಿಗೆ ವಿರುದ್ಧವಲ್ಲ ಅಂತ ಒಂದು ಸಾಕ್ಷಿ ನಾವು ಇಲ್ಲಿ ಇವತ್ತು ಪ್ರತಿಭಟನೆ ಮಾಡುವಂಥದ್ದು. ಇಲ್ಲದ್ರೆ ನಾವು ತಾಲೂಕು ಆಫೀಸಿನ ಮುಂದಗಡೆ ಇರಬೇಕಿತ್ತು, ಅಲ್ಲಿ ಪ್ರತಿಭಟನೆ ಮಾಡಬೇಕಿತ್ತು. ಕೆಲವರು ಪ್ರತಿಭಟನೆ ಮಾಡ್ತಾರೆ, ಪರ್ಮಿಷನ್ ಇಲ್ಲ, ಯಾವುದಿಲ್ಲ, ಎಲ್ಲ ಹೋಗಿ ಎಲ್ಲಿ ಬೇಕಾದ್ರೆ ಅಲ್ಲಿ ಮಾತಾಡ್ತಾರೆ, ಎಲ್ಲಿ ಬೇಕಾದ್ರೆ ಪ್ರತಿಭಟನೆ ಮಾಡ್ತಾರೆ. ಆದರೆ ನಾವು ಶಾಂತಿ ಪ್ರಿಯರು, ಈ ದೇಶದ ಕಾನೂನಿಗೆ ನಾವು ಗೌರವವನ್ನು ಕೊಡುವಂತ ನಾವು ನಮ್ಮ ಸಮುದಾಯ ಆಗಿದೆ. ಆದ್ದರಿಂದ ನಾವು ಇಲ್ಲಿ ಇವತ್ತು ಈ ಗ್ರೌಂಡ್ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ತುಂಬಾ ನಮಗೆ ವಿಷಯವನ್ನು ಅಲ್ಫೋನ್ಸ್ ಫರ್ನಾಂಡಿಸ್ ಹಾಗೂ ಹೆರಾಲ್ಡ್ ಡಿಸೋಜಾ ಹೇಳಿದರು. ನಮ್ಮ ಕೂಳೂರಲ್ಲಿ ಮೊನ್ನೆ ಆದಂತ ಒಂದು ಘಟನೆಯನ್ನು ನಾವು ಸಹ ಜಿಲ್ಲಾಧಿಕಾರಿ ಸ್ಟೇ ಕೊಟ್ಟಿದ್ದಾರೆ. ಅದರ ನಂತರ ಕೋರ್ಟ್ ಇಂದ ಸಹ ಸ್ಟೇ ಇದ್ರೆ ಸಹ ಅಲ್ಲಿ ಹಗಲಿಗೆನೆ ಅದನ್ನು ನಮ್ಮ ಪ್ರಾರ್ಥನಾ ಮಂದಿರವನ್ನು ಡೆಮೊಲಿಷನ್ ಮಾಡಿದ್ದಾರೆ. ಅಲ್ಲಿ ಡೆಮೊಲಿಷನ್ ಮಾಡುವಾಗ
ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವಾಗ ಪೊಲೀಸ್ ಅವರು ಕಂಪ್ಲೇಂಟ್ ತಗೊಳ್ಳಿಲ್ಲ. ಅಲ್ಲಿ ನಾವೆಲ್ಲ ಹೋದ ನಂತರ ನಾವು ಕಮಿಷನರ್ಗೆ ಫೋನ್ ಮಾಡಬೇಕಾಯ್ತು. ಪೊಲೀಸರು ಅಲ್ಲಿ ಬರಬೇಕಾದ್ರೆ ಕಮಿಷನರ್ಗೆ ಫೋನ್ ಮಾಡಬೇಕಾಯ್ತು. ಕಮಿಷನರ್ಗೆ ಫೋನ್ ಮಾಡಿದ ನಂತರ ACP 1 ಗಂಟೆ ನಂತರ ಬಂದರು. ಅದರ ನಂತರ ಪೊಲೀಸರು ಮೆಲ್ಲ ಮೆಲ್ಲ ಬರ್ತಾ ಇದ್ದಾರೆ. ಅದರಂತೆ ಬಂದ ನಂತರ ಎಲ್ಲ ಹೇಳಿದ್ರು, ನಾವೆಲ್ಲ ಮಾಡ್ತೇವೆ, ಯಾರು ಇದನ್ನು ಕೆಡವಿದ್ದಾರೆ ಅವರನ್ನು ನಾವು ಬಂಧಿಸ್ತೇವೆ ಅಂತ ಹೇಳಿದರು. ನಮಗೆ ಭರವಸೆ ಕೊಟ್ಟರು, ಅಲ್ಲಿಂದ ನಮಗೆ ಕಳಿಸಿದ್ರು. ಮಾರನೇ ದಿವಸ ಬೆಳಿಗ್ಗೆ ನಾವು ಪುನಃ ಹೋಗಿದ್ದೆವು. ಅಲ್ಲಿಯ ನಮ್ಮ ಕೂಳೂರು ಧರ್ಮಕ್ಷೇತ್ರದ ಎಲ್ಲ ಜನಗಳು ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಅಲ್ಲಿ ಹೋಗುವಾಗ ಇನ್ನೊಂದು ಸಮುದಾಯದವರು ಅಲ್ಲಿ ಬಂದರು. ನಾವು ಹೇಳಿದೆವು, ಅವರು ಏನು ಮಾಡ್ತಾರೆ ಅಲ್ಲಿಗೆ ನಾವು ಹೋಗೋದಿಲ್ಲ, ಇಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಅವರು ಇಲ್ಲಿ ಬರಬಾರ್ದು. ನಾವು ಏನು ಮಾಡ್ತೇವೆ, ಇಲ್ಲಿ ಪ್ರಾರ್ಥನೆ ಮಾತ್ರ ಮಾಡ್ತೇವೆ. ನಮ್ಮ ಪ್ರಾರ್ಥನಾ ಮಂದಿರವನ್ನು ಕೆಡವಿದಿದ್ದಾರೆ, ಹಾಗಾಗಿ ನಮಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನಮಗೆ ಇಲ್ಲಿ ಬಿಸಿಲಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ, ನಾವೊಂದು ಚಪ್ಪರ ಹಾಕಬೇಕು ಅಂತ ಹೇಳುವಾಗ ನಮಗೆ ಚಪ್ಪರ ಹಾಕ್ಲಿಕ್ಕೆ ಬಿಡಲಿಲ್ಲ. ನೀವು ಈಗ ಯಾವುದೇ ಮಾಡಬೇಡಿ, ನಾವು ಸೋಮವಾರದೊಳಗಡೆ ಎಲ್ಲರನ್ನು ಅರೆಸ್ಟ್ ಮಾಡ್ತೇವೆ, ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿದರು. ಅದಕ್ಕೆ ನಾವು ಸುಮ್ಮನೆ ಆಗಿ ಹಿಂದೆ ಬಂದೆವು. ಅದನಂತರ ತಹಸೀಲ್ದಾರ್ ಮತ್ತೆ AC ಕಳಿಸ್ತೇನೆ ಅಂತ ಇವರು ಕಮಿಷನರ್ ಹೇಳಿದರು. ನಮಗೆ ACP ಅವರು ಹೇಳಿದರು, ಇಲ್ಲ ಅವರು ಸಹ ಬರೋದಿಲ್ಲ, ನೀವು ಹೋಗಿ ಅಂತ ಹೇಳಿದರು. ನಾವು ನಂಬಿದೆವು. ನಂಬಿ ವಾಪಸ್ ಬರುವಾಗ ತಹಸೀಲ್ದಾರ್ ಹೋಗಿ ಬೇರೆನೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಲ್ಲಿರುವ ಪ್ರೈವೇಟ್ ಸ್ಥಳವು, ಅಲ್ಲಿರುವ ಗೌರ್ಮೆಂಟ್ ಸ್ಥಳ, ಇದು ಯಾವುದೋ ಹಳೆ ಬಿಲ್ಡಿಂಗ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂಗನವಾಡಿ ಬಿಲ್ಡಿಂಗೇ ಅಲ್ಲ ಅಂತ ಹೇಳಿದರು. ನಾವು ಕೇಳಿದೆವು ಅವರ ಹತ್ರ, ಅಂಗನವಾಡಿ ಬಿಲ್ಡಿಂಗ್ ಆದರೆ ಅಲ್ಲಿ ಅದಕ್ಕೆ ಡೋರ್ ನಂಬರ್ ಬೇಕು, ಕರೆಂಟ್ ಬಿಲ್ ಬೇಕು. ಎಲ್ಲಿಂದ ಬಂದಿದೆ ಅದು ಅಂಗನವಾಡಿ ಬಿಲ್ಡಿಂಗ್? ಒಂದು 42 ವರ್ಷದಿಂದ ಕಟ್ಟಿದಂಥ ಪ್ರಾರ್ಥನಾ ಮಂದಿರದಲ್ಲಿ 10 ವರ್ಷ ಮೊದಲು ಅಲ್ಲಿ ಆ ಜಾಗ ಇರಲಿಲ್ಲ ಅಂತ ಇದು ಅಂಗನವಾಡಿಗೆ ನಡೆಸಲಿಕ್ಕೆ ಕೊಟ್ಟಿದ್ದಕ್ಕೆ, ಬೆರಳು ಕೊಟ್ಟಿದ್ದಕ್ಕೆ ಕೈಯನ್ನೇ ನುಂಗಿಬಿಟ್ರು. ಅದನ್ನು ಎಲ್ಲೇ 14 ಎಕರೆ ಜಾಗ ಇದೆ, ಆ ಜಾಗದಲ್ಲಿ 5.5 ಸೆನ್ಸ್ ಜಾಗವನ್ನು ಕಾದಿರಿಸಿದ್ದಾರೆ. ಆದರೆ ಎಲ್ಲಿ ಅಂತ ಮಾರ್ಕ್ ಮಾಡಲಿಲ್ಲ, ಸ್ಕೆಚ್ ಮಾಡಲಿಲ್ಲ, ಏನಿಲ್ಲ, ಅದೇ ಜಾಗ ಅಂತ ಹೇಳ್ತಾರೆ. ಆದರೆ ತಹಸೀಲ್ದಾರ್ ಹೇಳಿದ್ರು, 8 ದಿವಸ ನಾನು 8 ದಿವಸ ಆಯ್ತು ಬಂದು, ನಾನು ನಾಳೆಲ್ಲ ನಾಡ್ದು ಗೌರ್ಮೆಂಟ್ ವಕೀಲರಿಗೆ ಸಿಗ್ತೇನೆ, ಎಲ್ಲ ಸರಿ ಮಾಡ್ತೇನೆ ಅಂತ ಹೇಳಿದ ಮನುಷ್ಯ ಇನ್ನೂ ಸಹ ಬರಲೇ ಇಲ್ಲ. ಹಾಗೆಂತ ಹೇಳುವಾಗ ಅಲ್ಲಿ ಇಲ್ಲ, ಅವರು ಹೇಳಿದಾಗ ಇಲ್ಲ, ಪ್ರಾರ್ಥನಾ ಮಂದಿರ ನಮಗೆ 42 ವರ್ಷದಿಂದ ಇದೆ ಅಂತ ಹೇಳುವಾಗ ಕರ್ನಾಟಕ ಸರ್ಕಾರ 2021ರಲ್ಲಿ ಕಾನೂನು ಒಂದು ಇದು ಮಾಡಿದೆ, ತಗೊಂಡು ಬಂದಿದೆ. ಯಾವುದೇ ಪ್ರಾರ್ಥನಾ ಮಂದಿರವಾಗಲಿ ಕೆಡವಬಾರ್ದಂತ ಕಾನೂನು ಬಂದಿದೆ. ಸುಪ್ರೀಂ ಕೋರ್ಟಿಂದ, ಹೈಕೋರ್ಟಿಂದ ಎಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಇದ್ದಂಥ ಬಿಲ್ಡಿಂಗ್ ಅನ್ನು ಡೆಮೊಲಿಷನ್ ಮಾಡಬೇಕಂತ ಹೇಳುವಾಗ ಕರ್ನಾಟಕ ಸರ್ಕಾರ 2021ರಲ್ಲಿ ಕಾನೂನು ಜಾರಿ ಮಾಡಿದೆ. ಆ ಕಾನೂನಲ್ಲಿ ಆ ಮಂದಿರವನ್ನು ಕೆಡವಲಿಕ್ಕೆ ಅವಕಾಶನೇ ಇಲ್ಲ. ಹಾಗಾದ್ರೆ ಹೇಗೆ ಕೆಡವಿದ್ರು? ಕೆಡಿದವರನ್ನು ಹಿಡಿಲಿಲ್ಲ, ನಾವು ಪ್ರತಿಭಟನೆ ಮಾಡಬೇಕಾಯ್ತು. ಪ್ರತಿಭಟನೆ ಮಾಡಿದ ನಂತರ 2 ಅರೆಸ್ಟ್ ಮಾಡಿದರು. ಮಾವನ ಮನೆಗೆ ಬಂದು ಹೋದಾಗೆ 2 ದಿವಸದಲ್ಲಿ ಹೊರಗೆ ಬಿಟ್ಟಿದ್ದಾರೆ ಅಂತ ಹೇಳುವಾಗ, ಹಾಗಾದ್ರೆ ನಮ್ಮ ಕಾನೂನನ್ನು ತಂದಿದ್ದು ಯಾಕೆ ಅವರು ಅಷ್ಟು ಈಸಿಯಾಗಿ ಹೊರಗೆ ಬಂದರು? ಆಗಿರುವಾಗ ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ನಾವು ಕೊಟ್ಟಂತ ಕಂಪ್ಲೇಂಟ್ಗೆ ಸಹ ಅವರು FIR ಮಾಡಲಿರಲಿಲ್ಲ. ನಾವು ಮೊನ್ನೆ ಪ್ರೊಟೆಸ್ಟ್ ಮಾಡ್ತೇವೆ, ನಿರಂತರವಾಗಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವಾಗ DCP ಹೇಳಿದ್ರು, ಮಾಡಬೇಡಿ, ನಾವಿದ್ದೇವೆ, ನಾವು ಅವರನ್ನು ಹಿಡಿತೇವೆ, ನೀವು ಕೊಟ್ಟಂತ ಕಂಪ್ಲೇಂಟ್ ಅನ್ನು FIR ಮಾಡ್ತೇವೆ ಅಂತ ಮೊನ್ನೆ ಮಾಡಿದ್ದಾರೆ. ನಾವೇನು ವಿಡಿಯೋ ಕೊಟ್ಟಿದ್ದೇವೆ, ನಾವೇನು ಹೆಸರು ಕೊಟ್ಟಿದ್ದೇವೆ, ಅವ್ರದ್ದು ಫೋನ್ ನಂಬರ್ ಕೊಟ್ಟಿದ್ದೇವೆ, ಆದರೆ ಮಾಡಲಿಲ್ಲ. ಆದರೆ ಮೊನ್ನೆ ಮಾಡಿದ್ದಾರೆ. ಇನ್ನು ಯಾವಾಗ ಅರೆಸ್ಟ್ ಮಾಡ್ತಾರೆ ಅಂತ ನೋಡುವ. ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಉಗ್ರ ಪ್ರತಿಭಟನೆಯನ್ನು ನಾವು ಎಲ್ಲ ನಮ್ಮ ಈ ಧರ್ಮ ಕ್ಷೇತ್ರದಿಂದ ನಾವು ಮಾಡಬೇಕಾಗ್ತದೆ. ಇಲ್ಲವಾದ್ರೆ ನಮಗೆ ಜೀವಿಸಲಿಕ್ಕೆ ಬಿಡ್ಲಿಕ್ಕಿಲ್ಲ. ನಮ್ಮ ಧರ್ಮವನ್ನು ನಾವು ರಕ್ಷಿಸುವ ನಮ್ಮ ಹೊಣೆಗಾರಿಕೆ ಆಗಿದೆ. ನಾವು ನಮ್ಮ ಧರ್ಮವನ್ನು ರಕ್ಷಿಸುವಂತ, ನಮ್ಮ ಧರ್ಮವನ್ನು ಅಸ್ತಿತ್ವ ಉಳಿಸುವಂತ ಶಕ್ತಿ ನಮಗೆ ಎಲ್ಲರಿಗೂ ಬೇಕು. ಇಲ್ಲಾದ್ರೆ ಇವರು ಅಲ್ಲಿ ಇಲ್ಲಿ ಏನಾದ್ರೆ ನಮ್ಮ ಮಂದಿರಗಳನ್ನು ನಾವು ಎಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಲ್ಲಿ ಗಲಾಟೆ ಮಾಡಿ ನಮ್ಮನ್ನು ಬೆದರಿಸಿ ನಮ್ಮ ಏನು ಸಮುದಾಯ ಇದೆ ಅದನ್ನು ಎದುರಿಸಿ ಕಳಿಸಬಹುದು ಇಲ್ಲಿಯ ಶಕ್ತಿಗಳು. ಹಾಗಿರುವಾಗ ನಾವು ಮುಂದಿನ ದಿವಸದಲ್ಲಿ ಒಕ್ಕರುಳಿನಿಂದ ನಾವು ರೋಡಿಗೆ ಇಳಿದು ಪ್ರತಿಭಟನೆ ಮಾಡಬೇಕು, ನಮ್ಮ ಸಮುದಾಯಕ್ಕೋಸ್ಕರ, ನಮ್ಮ ಅಸ್ತಿತ್ವ ಉಳಿಸ್ಲಿಕ್ಕೆಗೋಸ್ಕರ. ಇಲ್ಲಾದ್ರೆ ನಮ್ಮ ದೇಶದಲ್ಲಿ ನಮಗೆ ಇರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಈ ದೇಶದ ನಾವು ಮಕ್ಕಳಾದಂತ, ಈ ಭಾರತ ಮಾತೆಯ ಮಕ್ಕಳಾದಂತ ನಾವು ಎಲ್ಲರಿಗಿರುವಂತ ಹಕ್ಕು ನಮಗೆ ಸಹ ಇದೆ. ಆಗಿರುವಾಗ ಇವರು ಯಾಕೆ ನಮಗೆ ದಬ್ಬಾಳಿಕೆ ಮಾಡ್ತಾರೆ, ನಮ್ಮ ಮೇಲೆ ಯಾಕೆ ಸವಾರಿ ಮಾಡ್ತಾರೆ? ನಾವು ಸುಮ್ಮನೆ ಇದ್ದೇವಂತ ಯೇಸು ಕ್ರಿಸ್ತರು ಹೇಳಿದರು. ಇವರು ಹೆಲರ್ ಡಿಸೋಜ ಅವರು ಹೇಳಿದ್ರು, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಇನ್ನೊಂದ್ಸಲ ಹೇಳಿದ್ದಾರೆ ಯೇಸು ಕ್ರಿಸ್ತರು. ನನ್ನ ಕೆನ್ನೆಗೆ ನೀನು ಯಾಕೆ ಹೊಡಿತೀಯ, ನನ್ನ ತಪ್ಪನ್ನು ತೋರಿಸು.
ನಾವು ಸಾಧನೆ ಕೇಳಬೇಕಾಗ್ತದೆ. ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡಿದೆ, ಯಾಕೆ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಾ, ನಮ್ಮ ಮೇಲೆ ಯಾಕೆ ಹಲ್ಲೆ ಮಾಡ್ತಿದ್ದೀರಾ, ಅದರ ಬಗ್ಗೆ ನಾವು ಸರ್ಕಾರಕ್ಕೆ ಗಮನಕ್ಕೆ ತರಲಿಕ್ಕಾಗಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ. ಕೆಲವರು ಹೇಳಿದರು ಇದು ಯಾವ ಸರ್ಕಾರ ವಿರುದ್ಧವಲ್ಲ, ಸರ್ಕಾರ ವಿರುದ್ಧವ ಅಂತ ಕೇಳಿದ್ರು. ಅದು ನಾನು ಹೇಳಿದೆ ಸರ್ಕಾರ ವಿರುದ್ಧ ಅಲ್ಲ, ಯಾವುದೋ ಪಕ್ಷ ವಿರುದ್ಧ ಅಲ್ಲ. ನಮ್ಮ ಮಂದಿರ ಮೇಲೆ ನಮ್ಮ ಯೇಸುಕ್ರಿಸ್ತರ ಮೂರ್ತಿಗಳನ್ನು, ಶಿಲುಬೆಗಳನ್ನು ನಾಶ ಮಾಡಿದ್ದಾರೆ. ಆದ್ರೆ ಮೊನ್ನೆ ಪಾರ್ಲಿಮೆಂಟ್ ನಡೆಯುವಾಗ ಒಂದೇ ಒಂದು ರಾಜಕೀಯ ವ್ಯಕ್ತಿ ನಾವು ತುಟಿ ಬಿಚ್ಚಲಿಲ್ಲ. ಪ್ರಾರ್ಥನಾ ಮಂದಿರ, ಕ್ರೈಸ್ತರ ಪ್ರಾರ್ಥನಾ ಮಂದಿರ, ಕ್ರೈಸ್ತರು ನಂಬುದಂತ ಯೇಸುಕ್ರಿಸ್ತರ ಮೂರ್ತಿಗಳನ್ನು ಧ್ವಂಸ ಮಾಡಿದ್ದಾರೆ. ಆದ್ರೆ ಒಂದೇ ಒಂದು ಮನುಷ್ಯ ತುಟಿ ಬಿಚ್ಚಲಿಲ್ಲ. ಹಾಗಿರುವಾಗ ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ಇನ್ನೂ ಆಗೋದಿಲ್ಲ. ನಾವು ರೋಡಿಗಿಳಿದು ಅವರ ಬಾಯಿಯನ್ನು ಹೇಗೆ ಓಪನ್ ಮಾಡ್ಬೇಕಂತ ತೋರಿಸಿಕೊಡ್ಬೇಕು. ಇಲ್ಲಾದ್ರೆ ನಾವು ನಾಡ್ದು ಚುನಾವಣೆಗೆ ಬರುವಾಗ ಬರ್ತಾರೆ ಕೈ ಮುಗಿದುಕೊಂಡು, ಆವಾಗ ನಮ್ಮ ಮೇಲೆ ಕೈ ಮುಗಿಯುವಾಗ ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು. ನಮ್ಮ ಸಮುದಾಯದ ಪರವಾಗಿ ಒಬ್ಬ ವ್ಯಕ್ತಿ ಅಲ್ಲಿ ಇಲ್ಲ ಅಂತ ಹೇಳುವಾಗ ನಾವು ಇವತ್ತು ಇಳಿಬೇಕಾಗ್ತದೆ. ನಾವು ಹೇಳಿದ್ರು, ನನ್ನ ಹತ್ರ ಇನ್ನೊಬ್ರು ಕ್ವಶನ್ ಕೇಳಿದ್ರು, ನೀವು ಹಾಗಾದ್ರೆ ಯಾಕೆ ಪ್ರತಿಭಟನೆ ಮಾಡ್ತೀರಾ, ಸರ್ಕಾರ ವಿರುದ್ಧ ಅಲ್ವಾ? ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ವಿರೋಧ ಪಕ್ಷ ಇದೆ. ನಾವು ವಿರೋಧ ಪಕ್ಷ ಅಲ್ಲ, ಕ್ರಿಶ್ಚಿಯನ್ ನಾವು ಸಮಾಜ ವಿರೋಧ ಪಕ್ಷ ಅಲ್ಲ. ನಮ್ಮ ಸಮುದಾಯಕ್ಕೆ ನಾವು ನಂಬಿದಂತ ದೇವರಿಗೆ ಏನು ಇವರು ಒಂಥರ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು ಯೇಸು ಕ್ರಿಸ್ತರ ಮೂರ್ತಿಯನ್ನು ತೆಗೆಯುವಾಗ ಅದನ್ನು ಹುಡಿ ಮಾಡಿ ಇಂಥದ್ದೆಲ್ಲ ನೀಚ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ, ಇದುವರೆಗೆ ನಮ್ಮ ಏನು ಯೇಸು ಕ್ರಿಸ್ತರ ಮೂರ್ತಿಗಳನ್ನು ಅಲ್ಲ, ನಾವು ನಂಬಿದ ದೇವರನ್ನು ನಾಶ ಮಾಡಿದಾರ, ಇದುವರೆಗೆ ಯಾರು ಒಳ್ಳೇದಾಗಲಿಲ್ಲ, ಇನ್ನೂ ಸಹ ಅವರು ಒಳ್ಳೇದಾಗುದಿಲ್ಲ. ಯಾರಲ್ಲಿ ಹೋಗಿದ್ದಾರೆ ಅವರು ಸಹ ಒಳ್ಳೇದಾಗುದಿಲ್ಲ. ಹಾಗಾದ್ರೆ ಅಲ್ಲಿ ಪೊಲೀಸರು ಇದ್ರು, ಎಲ್ಲರೂ ಇರುವಾಗ ಸರ್ಕಾರವೇ ಅಲ್ಲಿ ಇದೆ ಅಂತ ನನಗೆ ಕಾಣ್ತಾ ಇದೆ. ಹಾಗೆ ಇರುವಾಗ ಸರ್ಕಾರಕ್ಕೆ ಹೇಳ್ಬೋದಿತ್ತಲ್ಲ, ಅದು ನಮ್ಮ ಕಾನೂನು ಜಾರಿಯಲ್ಲಿ ಇರುವಾಗ ಅದು ತೆಗಿಬಾರ್ದಂತ. ಈಗ ಎಲ್ಲ ನಮ್ದು ಬಿಲ್ಡಿಂಗ್, ನಮ್ಮ ಕ್ರಿಶ್ಚಿಯನ್ ಸಮುದಾಯದ ಮಂದಿರಗಳು ಸರ್ಕಾರಿ ಸ್ಥಳದಲ್ಲಿದೆ, ಎಲ್ಲರದು ಸರ್ವೆ ಮಾಡಲಿ, ಎಲ್ಲರದು ತೆಗಿಲಿ, ನಾವು ಏನು ಮಾತಾಡ್ಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ನಮ್ದು ಮಾತ್ರ ಯಾಕೆ ತೆಗಿತಾರೆ? ಕಾನೂನು ಈ ದೇಶದಲ್ಲಿ ಎಲ್ಲರಿಗೆ ಒಂದೇ ಆದ ನಂತರ ಹಾಗಾದ್ರೆ ಕ್ರಿಶ್ಚಿಯನ್ ನಮ್ಮ ಸಮುದಾಯಕ್ಕೆ ಬೇರೆ ಕಾನೂನು ಯಾಕೆ ತರ್ತಾರೆ? ಮತಾಂತರ ಕಾಯ್ದೆ ಅಂತ ತಗೊಂಡು ಬಂದಿದ್ದಾರೆ. ಅದರಲ್ಲಿ ಒಳಗಡೆ ನೀವು ನೋಡ್ಕೊಂಡ್ರೆ ಅದು ಬೇರೆನೇ ಇದೆ. ನೀವು ಜೀವಿಸ್ಲಿಕ್ಕೆ ಸಾಧ್ಯವಾಗದಂತ ಅದರಲ್ಲಿ ಎಲ್ಲ ಕಾಲಂಗಳು ಹಾಕಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲರೂ ಅದರ ಪ್ರತಿಯನ್ನು ಓದಬೇಕು. ಓದಿದ್ರೆ ನಿಮ್ಗೆ ಅರ್ಥವಾಗ್ತದೆ ಅದರಲ್ಲಿ ಏನೆಲ್ಲ ಅಡಗಿಸಿದ್ದಾರೆ. ಹಾಗಾದ್ರೆ ಎಲ್ಲರಿಗೆ ಒಂದೇ ಕಾನೂನು ಮಾಡಬೇಕಿತ್ತಲ್ಲ, ಎಲ್ಲ ಜಾತಿಗೆ ಒಂದೇ ಕಾನೂನು ಮಾಡಬೇಕಿತ್ತಲ್ಲ, ಯಾಕೆ ಮಾಡಲಿಲ್ಲ? ಒಂದೊಂದು ಜಾತಿಗೆ ಒಂದೊಂದು ಯಾಕೆ ಮಾಡಿದ್ದಾರೆ? ನಾವು ಮತಾಂತರ ಮಾಡಿದೆ ಅಂತ ಹೇಳಿದ್ರೆ ಮೊದಲು ಇವರು ಅಂಕಿ ಅಂಶವನ್ನು ನಾವು ಎಷ್ಟು ಜನರಿಗೆ ಮತಾಂತರ ಮಾಡಿದ್ದೇವೆ ಅಂತ ಇಲ್ಲಿ ಇರಬೇಕಿತ್ತು. ಯಾಕೆ ಇಡ್ಲಿಲ್ಲ? ಅಷ್ಟು ರಾತ್ರಿ ಬೆಳಕಾಗಬೇಕಾದ್ರೆ ಮತಾಂತರ ಕಾಯ್ದೆ ಪ್ರತಿಯನ್ನು ತಗೊಂಡು ವಿಧಾನಸೌಧದಲ್ಲಿ ಇವರು ಮಂಡಿಸಬೇಕಾದ್ರೆ ಯಾಕೆ ಪಬ್ಲಿಕ್ ಕೊಡ್ಲಿಲ್ಲ? ಇವರು ಯಾಕೆ ನಾವು ಎಷ್ಟು ಮತಾಂತರ ಮಾಡಿದ್ದೇವೆ, ಎಷ್ಟು ಜನರಿಗೆ ನಾವು ಮತಾಂತರ ಮಾಡಿ ಏನು ಮಾಡಿದ್ದೇವೆ ಅಂತ ಇವರು ಅಂಕಿಅಂಶ ಈ ರಾಜ್ಯಕ್ಕೆ ಕೊಡಬೇಕಿತ್ತು. ಇವತ್ತು ನಮಗೆ ಒಂದು ಸಮುದಾಯದ ಕ್ರಿಶ್ಚಿಯನ್ ಸಮುದಾಯವನ್ನು ಬೇರೆ ತರ ನೋಡುವ ಹಾಗೆ ನಮ್ಗೆ ಮಾಡಿಟ್ಟಿದ್ದಾರೆ. ನಾವೆಲ್ಲರೂ ಒಟ್ಟಿಗಿದ್ದೀವಿ, ಎಲ್ಲ ಜಾತಿಯು ಮತ ಭೇದ ಇಲ್ಲದೆ ನಾವು ಒಟ್ಟಿಗಿದ್ದೀವಿ. ಇವತ್ತು ನಮ್ಗೆ ಒಂಥರ ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯಕ್ಕೆ ನೋಡೋದಾಗೆ, ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯದವ್ರ ಹತ್ರ ಮಾತಾಡೋದಾಗೆ, ಒಂದು ಸಮುದಾಯದವರು ಇನ್ನೊಂದು ಸಮುದಾಯದವರ ಮನೆಗೆ ಹೋಗೋದಾಗೆ ಈಗ ಸರ್ಕಾರವೇ ಕುಮ್ಮಕ್ಕಿನಿಂದ ಮಾಡ್ತಾ ಇದೆ ಅಂತ ನಮ್ಗೆ ನೋಡುವಾಗ ಅನಿಸ್ತಾ ಇದೆ. ಹೀಗಿರುವಾಗ ನಾವು ಯಾಕೆ ಸುಮ್ಮನೆ ಇರಬೇಕು? ನಮ್ಮ ಅಸ್ತಿತ್ವವನ್ನು ಉಳಿಸಬೇಕಾದ್ರೆ ನಾವು ರೋಡಿಗೆ ಇಳಿದು ಹೋರಾಟ ಮಾಡಬೇಕು. ಎಲ್ಲಿವರೆಗೆ ಹೋರಾಟ ಮಾಡ್ಬೇಕಂದ್ರೆ ನಮ್ಗೆ ಜಯ ಸಿಕ್ಕುವವರೆಗೆ ನಾವು ಹೋರಾಟ ಮಾಡಬೇಕು. ಇದರಲ್ಲಿ ನಿಮ್ಮ ಕೆಲಸ ಕಾರ್ಯ ಅದನ್ನು ನೀವು ಯಾವುದು ನೋಡಿದ್ರೆ ಸಾಧ್ಯ ಇಲ್ಲ. ಆ ದಿವಸ ಈ ದಿವಸ ನೀವು ಬೆಳಿಗ್ಗೆ ಇಟ್ಟಿದ್ದೀರಾ ಮಧ್ಯಾಹ್ನ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಅದು ಆಗ್ಲಿಕ್ಕಿಲ್ಲ. ನಮ್ಗೆ ಖಂಡಿತ ನಾವು ಇನ್ನು ಅಲ್ಲೇ ಇರಬೇಕಾಗ್ತದೆ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ನಾವು ಕರೆ ಕೊಟ್ಟರು ಅದೇ ಸಂದರ್ಭದಲ್ಲಿ ನೀವು ರೋಡಿಗೆ ಇಳಿದು ಹೋರಾಟವನ್ನು ಮಾಡಬೇಕು. ಯಾವುದೇ ಪೂಜೆ ಕಾರ್ಯಗಳು ಏನೇ ಇರಲಿ ಅದು ಆಗ್ತಾ ಇರ್ತದೆ. ಆದ್ರೆ ಇಲ್ಲಿ ಸರ್ಕಾರ ಏನು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ಅದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡೋದಿಲ್ಲ ಆದ್ರೆ ನಮ್ಗೆ ಈ ದೇಶದಲ್ಲಿ ಉಳಿಲಿಕ್ಕೆ ಬಿಡ್ಲಿಕ್ಕಿಲ್ಲ. ನಮ್ಮ ಕ್ರಿಶ್ಚಿಯನ್ ಸಮುದಾಯವನ್ನು ರಕ್ಷಿಸುವ ಕೆಲಸ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕಾಗ್ತದೆ. ನಮ್ಗೆ ಯಾವುದು ಬೇಡ, ನಮ್ಗೆ ಮತಾಂತರ ಬೇಡ, ನಮ್ಗೆ ಮತಾಂತರ ಮಾಡುವ ಕೆಲಸ ಸಹ ನಮ್ಗೆ ಬೇಡ. ಏನೇ ಇದ್ರೆ ಇವರು ತೋರಿಸ್ಲಿ, ಏನೇ ಇಲ್ಲದೆ ಮಾಧ್ಯಮದವರ ಒಟ್ಟಿಗೆ ಮಾಧ್ಯಮ ಏನಿಲ್ಲ ನಮ್ಗೇನೆ ತೋರಿಸ್ತದೆ. ಎಲ್ಲ ಕಡೆಯಲ್ಲಿ ಮತಾಂತರ ಡಿಬೇಟ್ ನಡೆಯುವಾಗ ಅಲ್ಲಿ ಮಾತಾಡೋದು ಕ್ರಿಶ್ಚಿಯನ್ ಬಗ್ಗೆ ಮಾತಾಡೋದು, ಯಾಕೆ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ? ಎಲ್ಲಿ ಅಂಕಿಅಂಶ ಇದೆ ಅದನ್ನು ತೋರಿಸ್ಲಿ. ಕರ್ನಾಟಕದಲ್ಲಿ ನಾವು ಏನು ಮಾಡಿದ್ದೇವೆ, ಯಾವ ಜಿಲ್ಲೆಯಲ್ಲಿ ಎಷ್ಟು ನಾವು ಮತಾಂತರ ಮಾಡಿದ್ದೇವೆ, ಎಷ್ಟು ಜನ ಬೇರೆ ಜಾತಿಯವರು ನಮ್ಮ ಜಾತಿಗೆ ನಾವು ಸೇರ್ಪಡೆ ಮಾಡಿದ್ದೇವೆ ಅಂತ ತೋರಿಸ್ಲಿ.
ನಮ್ಮ ಕ್ರಿಶ್ಚಿಯನ್ ಜಾತಿಯಿಂದ ಬೇರೆ ಧರ್ಮಕ್ಕೆ ಎಷ್ಟು ಹೋಗಿದ್ದಾರೆ ಅದು ಅಂಕಿಅಂಶವನ್ನು ತೋರಿಸ್ತೇವೆ. ಅವಾಗ ಗೊತ್ತಾಗ್ತದೆ ನಾವು ಮತಾಂತರ ಮಾಡಿದ್ದೇವಾ, ನಮ್ಮ ಜಾತಿಯಿಂದ ಬೇರೆ ಧರ್ಮಕ್ಕೆ ಮತಾಂತರ ಜಾಸ್ತಿ ಆಗಿದ್ದಾರೆ ಅಂತ ಗೊತ್ತಾಗ್ತದೆ. ಅದನ್ನು ತೋರಿಸೋದಿಲ್ಲ. ಅದನ್ನು ತೋರಿಸಿದ್ರೆ ಗೊತ್ತಾಗ್ತದೆ ನಮ್ಮ ಸಮುದಾಯದವರು ಬೇರೆ ಜಾತಿಗೆ ಹೋಗುವವರೇ ಜಾಸ್ತಿ ಇರೋದು. ಬಿಟ್ರೆ ನಮ್ಮ ಜಾತಿಯವರು ನಾವು ಯಾರಿಗೆ ಮತಾಂತರ ಮಾಡೋದಿಲ್ಲ. ಹಾಗಿರುವಾಗ ನಮ್ಮ ಮೇಲೆ ಗೂಬೆ ಕೂರಿಸಿ, ನಮ್ಮ ಒಂದು ಸಮುದಾಯದ ಮೇಲೆ ಗೂಬೆ ಕೂರಿಸಿಕೊಂಡು ಏನೋ ಒಂದು ದಬ್ಬಾಳಿಕೆ ನಡೀತಾ ಇದೆ, ದುಷ್ಟ ಶಕ್ತಿಗಳ ಕೈ ಹಿಡ್ಕೊಂಡಿದೆ ಅಂತ ಸರ್ಕಾರ ನನಗೆ ಕಾಣ್ತಾ ಇದೆ. ಹಾಗಿರುವಾಗ ನಾವು ಸರ್ಕಾರದತ್ತ ವಿನಂತಿ ಮಾಡೋದು, ನಮ್ಮ ಸಮುದಾಯದವರನ್ನು ನಾವು ಏನು ನಂಬಿದ ದೇವರನ್ನು ನಮಗೆ ಪೂಜೆ ಮಾಡಲಿಕ್ಕೆ ಬಿಡಿ, ಇದನ್ನೇ ನಾವು ಕೇಳೋದು. ನಮಗೆ ಮತಾಂತರ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ನಾವು ಕೇಳೋದು ಬೇಡ. ನಮಗೆ ಕೊಡಿ, ಸವಲತ್ತು ಕೊಡಿ, ನಮ್ಗೆ ಇಷ್ಟು ಕೊಡಿ ಅಂತ ನಾವು ಹೇಳೋದು ಬೇಡ. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ನಮಗೆ ಸಿಕ್ಕೋದು ಕೇವಲ 10%. ಅದರಲ್ಲಿ 10%ಅಲ್ಲಿ ನಾವು 2% ತಗೊಳ್ಳೋದಿಲ್ಲ. ಆಗಿರುವಾಗ ನಮಗೆ ಏನು ಇವರು ಪರ್ಸೆಂಟೇಜ್ ನಮಗೆ ಕೊಡೋದು ಬೇಡ. ನಾವು ಏನು ಇಲ್ಲಿ ಪೂಜೆ ಮಾಡ್ತೇವೆ, ನಾವೇನು ಸಮಾಜದಲ್ಲಿ ಬದುಕಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರೆ ಸಾಕು. ನಮ್ಮ ದೇವರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಸಾಕು. ನಮ್ಮ ದೇವರಿಗೆ ಅವಮಾನ ಮಾಡಿ ಇವರು JCB ತಗೊಂಡು ಬಂದು ಸ್ಕ್ರೀನಲ್ಲಿ ತೆಗೆದು ಅಲ್ಲಿ ಇಲ್ಲಿ ಹುಡಿ ಮಾಡೋದಕ್ಕಿಂತ ಅವರು ನಮ್ಮನ್ನೇ ಹುಡಿ ಮಾಡೋದು ಒಳ್ಳೆಯದು. ಈ ಥರದ ಸರ್ಕಾರದ ನಡೆಯನ್ನು ನಾವು ಖಂಡಿಸಬೇಕಾಗ್ತದೆ. ಖಂಡಿಸಬೇಕಿಲ್ಲದ್ರೆ ನಮಗೆ ಮುಂದಿನ ಜೀವನ ನಡೆಸಲಿಕ್ಕಾಗೋದಿಲ್ಲ. ಹಾಗಿರುವಾಗ ಮುಂದಿನ ದಿವಸದಲ್ಲಿ ತುಂಬ ಇದು ಸಾಂಕೇತಿಕವಾಗಿದೆ. ಮುಂದಿನ ದಿವಸದಲ್ಲಿ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡಬೇಕು. ಅದು ಸರ್ಕಾರದ ಇದಕ್ಕೆ ನಾವು ಮುಟ್ಟಬೇಕು. ನಮ್ಮ ಇದು ಇದೆ, ಸ್ವರ ಇದೆ, ನಾವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಆ ಕೆಲಸ ನಮ್ಮ ಪ್ರತಿಯೊಬ್ಬರದ್ದು ಕೆಲಸವಾಗಿದೆ. ಆದ್ದರಿಂದ ನಾವು ಇಲ್ಲಿ ಏನು ಸೇರಿದ್ದೇವೆ, ಇವತ್ತು ಮನವಿ ಇಲ್ಲಿ ತಗೊಳ್ಳಿಕ್ಕೆ ತಹಸೀಲ್ದಾರ್ ಬರ್ತಾರೆ ಅಂತ ಹೇಳಿದ್ರು. ಬರೋದಿಲ್ಲ ಆದರೆ ನಾವು ಅಲ್ಲಿ ಹೋಗ್ತೇವೆ ಅಂತ ಹೇಳಿದ್ದೇವೆ. ಆದರೆ ಕೋವಿಡ್ ನಿಯಮ ಇದೆ, ಅದಕ್ಕಾಗಿ ನಾವು ಅವ್ರು ಏನು ಹೇಳಿದ್ದಾರೆ ಎಲ್ಲ ನಿಯಮವನ್ನು ಪಾಲಿಸಲಿಕ್ಕಾಗಿ ನಾವು ಇಲ್ಲಿ ಸೇರಿದ್ದೇವೆ. ಇಲ್ಲಾಂದರೆ ತಾಲೂಕು ಆಫೀಸಲ್ಲಿ ಹತ್ರನೇ ನಾವು ಹೋಗುವುದಿತ್ತು. ಆಗಿರುವಾಗ ನಮ್ಮ ಏನು ನಡೆಯಿದೆ, ಇಲ್ಲಿ ಏನು ಹೇಳ್ತಾರೆ, ನಮ್ಮ ಇಲ್ಲಿಯ ಸ್ಥಳೀಯ ಆಯೋಜಕರು ಏನು ಹೇಳ್ತಾರೆ ಅದರ ಪ್ರಕಾರ ನೀವೆಲ್ಲರೂ ನಡೀಬೇಕು. ಇಲ್ಲಿ ಏನು ನಿಮಗೆ ಸ್ಲೋಗನ್ ಹೇಳ್ತಾರೆ ಅದನ್ನು ಎಲ್ಲರೂ ಒಳ್ಳೆಯ ಇದರಲ್ಲಿ ಹೇಳಬೇಕು. ಯಾರು ಧಿಕ್ಕರ, ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಸರ್ಕಾರಕ್ಕಾಗಿ ಯಾವುದೇ ನಮಗೆ ಧಿಕ್ಕರ ಹಾಕುವಂಥದ್ದು ಸಮುದಾಯ ನಮ್ದಲ್ಲ, ನಾವು ಹಾಕಲೂಬಾರ್ದು. ಒಂದು ನೀವು ಅನ್ಕೊಳ್ಳಿ, ನಾವು ಯಾರದೇ ಸಮುದಾಯಕ್ಕೂ ನಾವು ಬಗೆಯೋದು ಏನು ಹಾಳು ಬಗೆಯವರಲ್ಲ. ಹಾಗೆ ನಾವು ಇಲ್ಲಿ ಯಾರಿಗೂ ಧಿಕ್ಕರಕ್ಕೆ ಹೋಗ್ಲಿಕ್ಕಿಲ್ಲ, ಯಾರ ವ್ಯಕ್ತಿಗಾಗಲಿ ಸರ್ಕಾರಕ್ಕಾಗಲಿ ಯಾರಿಗೂ ಇಲ್ಲ. ನಮ್ಮ ಸ್ವರವ ನಾವು ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಮಾತ್ರ ನಾವು ಮಾಡುವ, ಬೇರೆ ಬೇಡ. ಹಾಗಿರುವಾಗ ಕೋಲಾರದಲ್ಲಿ ಕೇಳಿದ್ರೆ, ಕೆಂಗೇರಿಯಲ್ಲಿ ಸಹ ಮೊನ್ನೆ ಹಕ್ಕಿಬಿಕ್ಕಿ ಜನಾಂಗಗಳ ಅವರು ಕೂಗ್ತಾರೆ. ಅಲ್ಲಿ ಕೂಗಿರುವಾಗ ಎಲ್ಲ ಪೊಲೀಸರು ಹಿಡ್ಕೊಂಡು ಅಲ್ಲಿ ಸಹ ನಮ್ಮ ಪ್ರಾರ್ಥನಾ ಮಂದಿರವನ್ನು ಧ್ವಂಸ ಮಾಡಿದ್ದಾರೆ. ಎಲ್ಲ ನೀವು ನೋಡಿಕೊಂಡು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡಾಗೋದಿಲ್ಲ. ಮುಂದಿನ ದಿವಸದಲ್ಲಿ ನಾವು ಏನು ಮಾಡಬೇಕು, ಏನು ಯಾವ ದಿಶೆಯಲ್ಲಿ ನಡಿಬೇಕಂತ ನಾವು ಹೇಳುವಾಗ ಅದೇ ದಿಶೆಯಲ್ಲಿ ನೀವು ನಡಿಬೇಕು. ಮುಂದಿನ ದಿವಸದಲ್ಲಿ ನಮ್ಮ ಹೋರಾಟವು ನಿರಂತರವಾಗಿ ಇರಬಹುದಂತ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ವಂದನೆಗಳು. ಪ್ರಸ್ತುತ ಸರ್ಕಾರದಲ್ಲಿ ಆಡಳಿತ ಯಂತ್ರವು ನಮ್ಮ ಕ್ರೈಸ್ತ ಸಮುದಾಯದವರನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ ಎಂಬುದರ ಬಗ್ಗೆ ವಿಶದವಾಗಿ ಶ್ರೀಯುತ ಸ್ಟ್ಯಾನಿ ಲೋಬರ್ ಅವರು ನಮಗೆ ಬೆಳಕು ಚೆಲ್ಲಿದ್ದಾರೆ. ಶ್ರೀಯುತರೇ, ತಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಯಾವುದೇ ಪ್ರತಿಭಟನೆ ಆಗಲಿ, ಆ ಪ್ರತಿಭಟನೆಯ ಪ್ರಮುಖ ಅಂಶ ಕೊನೆಯದಾಗಿ ನಾವು ಘೋಷಣೆಗಳನ್ನು ಕೂಗಿ ಅದಕ್ಕೆ ಸೂಕ್ತ ಉತ್ತರಗಳನ್ನು ನೀಡುವುದು ಹಾಗೂ ಆ ಕೂಗು, ನಾವು ಘೋಷಣೆಗಳ ಕೂಗು ಮತ್ತು ಉತ್ತರ ನಮ್ಮ ಸರ್ಕಾರಕ್ಕೆ ಮುಟ್ಟಬೇಕಾಗಿ ಅದರ ಅರ್ಥ. ಈಗ ಘೋಷಣೆಗಳನ್ನು ಕೂಗುವ ಸಮಯ. ಶ್ರೀಯುತ ಸ್ಟ್ಯಾನಿ ಲೋಬರ್ ಅವರು ಧಿಕ್ಕರ ಹಾಕುವುದು ಬೇಡ ಅಂದರೂ ಕೂಡ ಸರ್ಕಾರದ ಹಾಗೂ ವ್ಯವಸ್ಥೆಯ ವಿರುದ್ಧ ನಾವು ಧಿಕ್ಕರ ಕೂಗುವುದಿಲ್ಲ. ಅದರ ಬದಲಾಗಿ ನಮ್ಮ ಸಮುದಾಯದ ಮೇಲೆ ಗೂಬೆ ಕೂರಿಸಿ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳುವಾಗ ಅಂತಹ ಪ್ರತಿನಿಧಿಗಳಿಗೆ, ಅಂತಹ ಗೂಬೆ ಕೂರಿಸುವವರಿಗೆ ನಾವು ಧಿಕ್ಕಾರ ಹೇಳಲೇಬೇಕಾಗ್ತದೆ. ಇದು ಸರ್ಕಾರದ ವಿರುದ್ಧ ಅಲ್ಲ. ಅದಕ್ಕೋಸ್ಕರ ಶ್ರೀಯುತ ಸ್ಟ್ಯಾನಿ ಅವರೇ, ನಿಮ್ಮ ಅನುಮತಿಯೊಂದಿಗೆ ನಾವು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ತಾವು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿ. ಈಗ ಘೋಷಣೆಗಳ ಕೂಗು. ನಮ್ಮ ಸಮುದಾಯದಲ್ಲಿ ಪ್ರಮುಖ ನಾಯಕರಾದ ಶ್ರೀಯುತ ಪಿಯೂಷ್ ರೊಡ್ರಿಗಸ್ ರವರು ಈ ಪ್ರತಿಭಟನೆಯ ಘೋಷಣೆಯನ್ನು ಕೂಗಲಿದ್ದಾರೆ. ಅವರ ಕೂಗಿಗೆ ನಾವು ಉತ್ತರ ಕೊಡಬೇಕಾಗಿದೆ.
ಅವರು ಪ್ರಥಮವಾಗಿ ಆ ಘೋಷಣೆ ಕೂಗುವಾಗ ಪ್ರಥಮ ಸಲ ನಾನು ಉತ್ತರ ಕೊಡ್ತೇನೆ. ಆ ಉತ್ತರವನ್ನು ಕೇಳಿಕೊಂಡು ನೀವು ಎರಡನೇ ಬಾರಿಗೆ ನೀವು ಆ ಉತ್ತರವನ್ನು ಬಹಳ ದೊಡ್ಡ ಸ್ವರದಿಂದ ಆ ಸ್ವರವು ಆ ಕೂಗು ನಮ್ಮ ಕರ್ನಾಟಕ ವಿಧಾನಸಭೆಯವರೆಗೂ ಕೇಳಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಆ ಘೋಷಣೆ ಕೂಗುವಾಗ ನೀವು ಉತ್ತರ ಕೊಡುವಾಗ ನಿಮ್ಮ ಕೈಯಲ್ಲಿರುವ ಫ್ಲಾಗ್ಗಳನ್ನು ಆದಷ್ಟು ಎತ್ತರಕ್ಕೆ ಹಿಡಿಯಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈಗ ಶ್ರೀಯುತ ಪಿಯೂಷ್ ರೊಡ್ರಿಗಸ್ ರವರು ಈ ವೇದಿಕೆಗೆ. ಎಲ್ರಿಗೂ ನಮಸ್ಕಾರ. ನಾನು ಕೆಲವೊಂದು ವಾಕ್ಯಗಳನ್ನು ಕೂಗ್ತೇನೆ. ದಯವಿಟ್ಟು ತಾವು ಜೋರಾಗಿ ತಮ್ಮ ಸ್ಪಂದನೆಯನ್ನು ನೀಡಬೇಕಾಗಿ ಹೇಳಿಕೊಳ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಅಲ್ಪಸಂಖ್ಯಾತರ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಅಲ್ಪಸಂಖ್ಯಾತರ ಮೇಲಿನ ದಾಳಿಗೆ, ಅಲ್ಪಸಂಖ್ಯಾತರ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಜಾತೀಯತೆ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ರಕ್ಷಿಸಿರಿ, ರಕ್ಷಿಸಿರಿ. ಜಾತೀಯತೆ ಹಾಗೂ ಭಾರತೀಯತೆ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ರಕ್ಷಿಸಿರಿ, ರಕ್ಷಿಸಿರಿ. ದೇಶದ ಜನರಲ್ಲಿ ಶಾಂತಿ ಮತ್ತು ದ್ವೇಷದ ವಿಷ ಬೀಜ ಬಿತ್ತುವ ನಾಯಕರುಗಳಿಗೆ ಧಿಕ್ಕಾರ, ಧಿಕ್ಕಾರ. ದೇಶದ ಜನರಲ್ಲಿ ಜಾತಿ ಮತ ದ್ವೇಷದ ವಿಷ ಬೀಜ ಬಿತ್ತುವ ನಾಯಕರುಗಳಿಗೆ ಧಿಕ್ಕಾರ, ಧಿಕ್ಕಾರ. ಅಲ್ಪಸಂಖ್ಯಾತ ಬಹುಸಂಖ್ಯಾತವೆನ್ನುವ ಭೇದ ಭಾವವನ್ನು ಮಾಡಬೇಡಿ, ಮಾಡಬೇಡಿ. ಮತ್ತೊಮ್ಮೆ ಅಲ್ಪಸಂಖ್ಯಾತ ಬಹುಸಂಖ್ಯಾತವೆನ್ನುವ ಭೇದ ಭಾವವನ್ನು ಮಾಡಬೇಡಿ, ಮಾಡಬೇಡಿ. ಜವಾಬ್ದಾರಿ ಹೊತ್ತ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಹೇಳಿಕೆಗಳಿಗೆ ಧಿಕ್ಕಾರ, ಧಿಕ್ಕಾರ. ಜವಾಬ್ದಾರಿ ಹೊತ್ತ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಹೇಳಿಕೆಗಳಿಗೆ ಧಿಕ್ಕಾರ, ಧಿಕ್ಕಾರ. ಮತಾಂತರ ಎಂದು ಅಪಪ್ರಚಾರ ಮಾಡುತ್ತಿರುವ ಮುಖಂಡರುಗಳಿಗೆ ಧಿಕ್ಕಾರ, ಧಿಕ್ಕಾರ. ಮತಾಂತರ ಎಂದು ಅಪಪ್ರಚಾರ ಮಾಡುತ್ತಿರುವ ಮುಖಂಡರುಗಳಿಗೆ ಧಿಕ್ಕಾರ, ಧಿಕ್ಕಾರ. ಧರ್ಮದ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಮುಖಂಡರುಗಳಿಗೆ ಧಿಕ್ಕಾರ, ಧಿಕ್ಕಾರ. ಧರ್ಮದ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ಮುಖಂಡರುಗಳಿಗೆ ಧಿಕ್ಕಾರ, ಧಿಕ್ಕಾರ. ಕ್ರೈಸ್ತ ಸಮುದಾಯದ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಕ್ರೈಸ್ತ ಸಮುದಾಯದ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಅಲ್ಪಸಂಖ್ಯಾತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಅಲ್ಪಸಂಖ್ಯಾತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಕ್ರೈಸ್ತ ಸಮುದಾಯದ ಧಾರ್ಮಿಕ ಕೇಂದ್ರಗಳನ್ನು ರಕ್ಷಿಸಿರಿ, ರಕ್ಷಿಸಿರಿ. ಕ್ರೈಸ್ತ ಸಮುದಾಯದ ಧಾರ್ಮಿಕ ಕೇಂದ್ರಗಳನ್ನು ರಕ್ಷಿಸಿರಿ, ರಕ್ಷಿಸಿರಿ. ಸರ್ವಧರ್ಮದ ಧಾರ್ಮಿಕ ಕೇಂದ್ರಗಳನ್ನು ರಕ್ಷಿಸಿರಿ, ರಕ್ಷಿಸಿರಿ. ಸರ್ವಧರ್ಮದ ಧಾರ್ಮಿಕ ಕೇಂದ್ರಗಳನ್ನು ರಕ್ಷಿಸಿರಿ, ರಕ್ಷಿಸಿರಿ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಅರ್ಥಭರಿತ ಘೋಷಣೆಗಳನ್ನು ಕೂಗಿ ನಮ್ಮೆಲ್ಲರನ್ನು ಹರುಷಗೊಳಿಸಿದ ಹಾಗೆಯೇ ನಮ್ಮ ಸ್ವರವನ್ನು ಸರಕಾರಕ್ಕೆ ಮುಟ್ಟಿಸಲು ಪ್ರಯತ್ನಪಟ್ಟ ಶ್ರೀಯುತ ಪಿಯೂಷ್ ರೊಡ್ರಿಗಸ್ ರವರೇ, ತಮಗೆ ಅಭಿನಂದನೆಗಳನ್ನು ಸಲ್ಲಿಸುವಾಗ ತಾವೆಲ್ಲರೂ ಇಷ್ಟು ದೊಡ್ಡ ಧ್ವನಿಯಲ್ಲಿ ಉತ್ತರವನ್ನು ನೀಡಿ ಸಹಕರಿಸಿದಿರಿ. ತಮಗೂ ಧನ್ಯವಾದಗಳು. ನಮಗಿರುವ ಮಾಹಿತಿಯಂತೆ ತಹಶೀಲ್ದಾರ್ ಅಥವಾ ಡೆಪ್ಯೂಟಿ ತಹಶೀಲ್ದಾರ್ ಯಾರಾದರೂ ಒಬ್ಬರು ಇಲ್ಲಿಗೆ ಬರುವ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಒಂದು ವೇಳೆ ಅವರು ಇಲ್ಲಿಗೆ ಬಾರದಿದ್ದರೆ ನಮ್ಮ ಮನವಿಯನ್ನು ತರವನ್ನು ನಾವು ಸರಕಾರಕ್ಕೆ ಸಲ್ಲಿಸುವರೆ ತಹಶೀಲ್ದಾರರ ಹತ್ರ ಕೊಡಲಿಕ್ಕಿದ್ದೇವೆ. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಕೇಳಿ 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 ನೀವು ನಿಮ್ಮ ಉತ್ತರವನ್ನು ಮತ್ತೆ ಕೊಡಿ. ನಾನು ಹೇಳುವಂಥದ್ದು ನಾನು ಹೇಳಲೇಬೇಕಾಗ್ತದೆ.
ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹೋಗಲಿಕ್ಕೆ ಅಸಾಧ್ಯವಾಗಿರುತ್ತದೆ. ಅದಕ್ಕೋಸ್ಕರ ನಮ್ಮ ಆಯೋಜಕರು ಒಂದು ವೇಳೆ ಅವರು ಇಲ್ಲಿಗೆ ಬಾರದೆ ಈಗಲೇ ನಮ್ಮ ಪ್ರತಿನಿಧಿ ಅಲ್ಲಿಗೆ ಅಲ್ಲದೆ ಇಷ್ಟಲ್ಲೇ ನಮ್ಮ ಪ್ರತಿನಿಧಿ ಅಲ್ಲಿಗೆ ಹೋಗಿ ಅವರು ಬರುವ ಹಾಗೆ ಪ್ರಯತ್ನ ಪಡ್ತಾ ಇದ್ದಾರೆ, ಒತ್ತಡ ಹಾಕ್ತಾ ಇದ್ದಾರೆ. ಒಂದು ವೇಳೆ ಅದಕ್ಕೂ ಕೇಳದೆ ಬಾರದೆ ಇದ್ದ ಪಕ್ಷದಲ್ಲಿ ನಾವು ನಮ್ಮ ಈ ಕೋವಿಡ್ ರೂಲ್ಗಳನ್ನು ಧಿಕ್ಕರಿಸಿ ಹೋಗಿ ಸಮಸ್ಯೆ ಆಗುವ ಬದಲಿಗೆ ಒಂದು ಸಣ್ಣ ಚೇಂಜಸ್ ಮಾಡಿ ಒಂದು ಪ್ರತಿ ಚರ್ಚಿನಿಂದ ಕೆಲವುಗಳು ಹೋಗಿ ಒಂದು ಕೊಡುವಂಥ ಒಂದು ಚಿಂತನೆ ಇದೆ. ಅದು ಈಗ ಅಲ್ಲ, ನಾವು ಇನ್ನೂ ಸ್ವಲ್ಪ ಒಂದು 10 ನಿಮಿಷ ಸಮಯ ಇದೆ, ಅದರ ನಂತರ ನಿಮಗೆ ತಿಳಿಸ್ತಿದ್ದೇವೆ. ಪ್ರತಿಭಟನೆಯ ಪ್ರಮುಖ ಅಂಶ ಕ್ರೈಸ್ತ ಸಮುದಾಯದ ಪರವಾಗಿ ಸರಕಾರಕ್ಕೆ ಹಕ್ಕೊತ್ತಾಯ ಅಥವಾ ನಾವು ಠರಾವು ಏನಂತ ಹೇಳ್ತೇವೆ ಅದನ್ನು ಸಲ್ಲಿಕೆ ಮಾಡುವಂಥದ್ದು. ಆ ಠರಾವು ಅಥವಾ ಹಕ್ಕೊತ್ತಾಯ ಪತ್ರವನ್ನು ಕಥೋಲಿಕ ಸಭೆಯ ವಲಯ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಕಾರ್ಮೀನ್ ಗೋಯಿಸ್ ರವರಿಂದ ಮಂಡಿಸಲಾಗುವುದು. ಇಲ್ಲಿ ನೆರೆದಂತಹ ಎರಡೂ ವಲಯಗಳ ವಂದನೀಯ ಗುರುವರಿಯರಿಗೆ, ಆತ್ಮೀಯ ಧರ್ಮ ಭಗಿನಿಯರಿಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಠರಾವು ರಿಗೆ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಗೆಹ್ಲೋಟ್, ರಾಜ್ಯಪಾಲರು, ಕರ್ನಾಟಕ ರಾಜ್ಯ ಸರ್ಕಾರ, ಬೆಂಗಳೂರು. 2. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ, ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ, ಬೆಂಗಳೂರು. 3. ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಮಂಗಳೂರು. ವಿಷಯ: ಕರ್ನಾಟಕ ಸರ್ಕಾರ ಜಾರಿಗೆ ತರಲಿಚ್ಛಿಸುವ ಮತಾಂತರ ನಿಷೇಧ ಕಾಯ್ದೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ಆದೇಶಿಸಿರುವ ಕ್ರೈಸ್ತ ಸಮುದಾಯದ ಚರ್ಚುಗಳು ಮತ್ತು ಸಂಘ ಸಂಸ್ಥೆಗಳ ಗಣತಿ, ಕ್ರೈಸ್ತ ಪ್ರಾರ್ಥನಾ ಮಂದಿರಗಳ ಧ್ವಂಸ ಹಾಗೂ ಕ್ರೈಸ್ತರ ಮೇಲಿನ ಹಲ್ಲೆಗಳ ಕುರಿತು. 1. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಥೋಲಿಕ್ ಸಭೆಯು ಸಾಮಾಜಿಕ ಕಳಕಳಿಯುಳ್ಳ ಸಂಘಟನೆಯಾಗಿದ್ದು, ಹಲವಾರು ಸಾವಿರ ಸದಸ್ಯರೊಳಗೊಂಡ ನಮ್ಮ ಸಂಘಟನೆಯು ಮಾನವ ಹಕ್ಕುಗಳಿಗೋಸ್ಕರ ಮತ್ತು ಸಂವಿಧಾನದ ಆಶಯಗಳನ್ನು ಜಾರಿಗೊಳಿಸುವ ಕೆಲಸ ಕಾರ್ಯಗಳನ್ನು ಮಾಡುತ್ತಿದೆ. 2. ರಾಜ್ಯದಲ್ಲಿ ಮತಾಂತರದ ಕುರಿತ ಚರ್ಚೆ ಬಹಳ ಬಿರುಸಿನಿಂದ ಇತ್ತೀಚೆಗೆ ನಡೆಯುತ್ತಿದೆ. ಸರ್ಕಾರವು ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಲು ಚಿಂತನೆ ನಡೆಸುತ್ತಿದೆ. ಇದಕ್ಕೆ ಕರ್ನಾಟಕದ ಸಮಸ್ತ ಕ್ರೈಸ್ತ ಸಮುದಾಯವು ಒಮ್ಮನಸ್ಸಿನಿಂದ ವಿರೋಧಿಸುತ್ತದೆ. ಈಗಾಗಲೇ ನಮ್ಮ ಸಂವಿಧಾನವು ತನ್ನ ಪ್ರಜೆಗಳಿಗೆ ಯಾವುದೇ ಧರ್ಮವನ್ನು ಪ್ರತಿಪಾದಿಸಲು, ಆಚರಿಸಲು ಮತ್ತು ಅದನ್ನು ಪ್ರಕಟಿಸಲು ಹಕ್ಕುಗಳನ್ನು ನೀಡಿದೆ. ಹೀಗಿರುವಲ್ಲಿ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆಯ ಅಗತ್ಯವಾದರೂ ಏನು? ಯಾವುದೋ ಒಂದೆರಡು ಘಟನೆಗಳನ್ನು ಆಧಾರವಾಗಿಟ್ಟುಕೊಂಡು ಇಡೀ ಕ್ರೈಸ್ತ ಸಮುದಾಯವನ್ನು ದೂರುವುದು ಸರಿಯಲ್ಲ. 3. ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯು ತನ್ನ ಸಭೆಯೊಂದರಲ್ಲಿ ರಾಜ್ಯದಲ್ಲಿನ ಕ್ರೈಸ್ತ ಸಮುದಾಯದ ಚರ್ಚುಗಳ ಮತ್ತು ಧಾರ್ಮಿಕ ಸಂಘ ಸಂಸ್ಥೆಗಳ ಗಣತಿಯನ್ನು ನಡೆಸಬೇಕೆಂದು ಆದೇಶಿಸಿದೆ. ಈ ಗಣತಿಯ ಉದ್ದೇಶವಾದರೂ ಏನು? ಸರ್ಕಾರವು ಗಣತಿ ಮಾಡಬೇಕೆಂದರೆ ಮಾಡಲಿ, ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ ನಮ್ಮ ಸಮುದಾಯವನ್ನು ಮಾತ್ರ ಗುರಿಯಾಗಿಸಿ ಗಣತಿಯನ್ನು ನಡೆಸಲು ಆದೇಶಿಸಿರುವುದು ಏಕೆ? ಅದಲ್ಲದೆ ನಮ್ಮ ಚರ್ಚುಗಳ ವಿವರಗಳೆಲ್ಲವೂ ಈಗಾಗಲೇ ಸರ್ಕಾರದ ಬಳಿ ಇರುವಾಗ ಮತ್ತೊಮ್ಮೆ ಗಣತಿ ನಡೆಸುವ ಅಗತ್ಯವಾದರೂ ಏನು? ಭಾರತದ ಮೊದಲ ಜನಗಣತಿಯಿಂದ ಇಲ್ಲಿಯವರೆಗೂ ಸಹ ದೇಶದಲ್ಲಿ ಕ್ರೈಸ್ತ ಸಮುದಾಯದ ಜನಸಂಖ್ಯೆಯ ಅಂಕಿಅಂಶಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಳಿ ಇವೆ. ಭಾರತದಲ್ಲಿ ದೊಡ್ಡ ಮಟ್ಟಿಗೆ ಮತಾಂತರ ನಡೆಯುತ್ತಿದೆ ಎಂದು ಆರೋಪಿಸುವವರು ಈ ಅಂಕಿಅಂಶಗಳನ್ನು ಒಮ್ಮೆ ಪರಿಶೀಲಿಸಿದರೆ ಎಲ್ಲರಿಗೂ ಸತ್ಯಾಂಶವು ಅರಿವಾಗುವುದು. ಮತಾಂತರವು ನಿಜವೇ ಆಗಿದ್ದರೆ ನಮ್ಮ ಸಮುದಾಯದ ಸಂಖ್ಯೆ ಇಷ್ಟೊತ್ತಿಗೆ ಅಧಿಕವಾಗಿರಬೇಕಿತ್ತು. ಆದರೆ ದೇಶದ ಸ್ವಾತಂತ್ರ್ಯದ ನಂತರವೂ ಸಹ ಜನಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಸಂಖ್ಯೆ
ಕೇವಲ 1.8% ಮಾತ್ರವಿದೆ. 4. ಇಂದು ನಮ್ಮ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕ್ರೈಸ್ತ ಸಮುದಾಯವು ಸಾವಿರಾರು ಶಾಲಾ ಕಾಲೇಜುಗಳ ಮತ್ತು ಆಸ್ಪತ್ರೆಗಳ ಮೂಲಕ ತನ್ನ ನಿಸ್ವಾರ್ಥ ಅಥವಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಂಡ ಕ್ರೈಸ್ತೇತರರಲ್ಲಿ ಯಾರಾದರೂ ಒಬ್ಬರು ತನ್ನನ್ನು ಮತಾಂತರಗೊಳಿಸಲಾಗಿದೆ ಎಂಬುದನ್ನು ಸಾಬೀತುಪಡಿಸಲಿ. ಈ ನಿಟ್ಟಿನಲ್ಲಿ ಮತಾಂತರ ನಿಷೇಧ ಕಾಯ್ದೆ ಎಂಬುದು ಜಾರಿಯಾದರೆ ಅದು ಯಾವ ಒಳಿತನ್ನೂ ಮಾಡುವುದಿಲ್ಲ. ಬದಲಿಗೆ ಆ ಕಾಯ್ದೆ ಕೋಮುವಾದಿಗಳ ಕೈಗೆ ಸಿಕ್ಕಿ ಅದನ್ನು ಅವರು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವೆಸಗಲು ಸಾಧ್ಯವಾಗಬಹುದು ಮತ್ತು ಆ ಮೂಲಕ ಸಮಾಜದಲ್ಲಿ ಶಾಂತಿಯನ್ನು ಕದಡಿಸಲು ಪ್ರಯತ್ನಿಸಬಹುದು ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. 5. ಕರ್ನಾಟಕದಲ್ಲಿ ಕ್ರೈಸ್ತರ ಪ್ರಾರ್ಥನಾ ಮಂದಿರ ಮತ್ತು ಕ್ರೈಸ್ತರ ಮೇಲೆ ನಡೆಯುವ ದೌರ್ಜನ್ಯ, ಕೋಲಾರದಲ್ಲಿ ಯೇಸುಕ್ರಿಸ್ತರ ಮೂರ್ತಿ ಮತ್ತು ಶಿಲುಬೆಯ ನಾಶ, 42 ವರ್ಷಗಳ ಇತಿಹಾಸವುಳ್ಳ ಪಂಜಿಮೊಗರು ಸಂತ ಅಂತೋನಿ ಪ್ರಾರ್ಥನಾ ಮಂದಿರ ಮತ್ತು 40 ವರ್ಷದಿಂದ ಪ್ರಾರ್ಥನೆ ನಡೆಸುತ್ತಿದ್ದ ಕೆಂಗೇರಿಯಲ್ಲಿರುವ ದೇವಾಲಯವನ್ನು ನಿರ್ನಾಮ ಮಾಡಿ ಕ್ರೈಸ್ತರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಿದೆ. ಕೋರ್ಟಿನಿಂದ ತಡೆಯಾಜ್ಞೆ ಇದ್ದರೂ ಪ್ರಾರ್ಥನಾ ಮಂದಿರಗಳನ್ನು ಕೆಡವಿ ಹಾಕಿರುತ್ತಾರೆ. ಪ್ರಾರ್ಥನಾ ಮಂದಿರಗಳನ್ನು ಕೆಡವಬಾರದೆಂದು ಹೊಸ ಕಾನೂನನ್ನು ಸರಕಾರ ಜಾರಿಗೆ ತಂದಿದ್ದರೂ ಪಟ್ಟಭದ್ರ ಹಿತಾಸಕ್ತಿಗಳು ಕಾನೂನಿನ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿರುತ್ತಾರೆ. ಇದಲ್ಲದೆ ಅಲ್ಲಲ್ಲಿ ಮತಾಂತರ ಆಗಿದೆ ಎಂದು ಶಂಕೆ ವ್ಯಕ್ತಪಡಿಸಿ ಹಲವು ದೌರ್ಜನ್ಯಗಳು ನಡೆಯುತ್ತಿವೆ. ಇದಲ್ಲದೆ ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಅಲ್ಲಲ್ಲಿ ಸುಳ್ಳು ಫಿರ್ಯಾದಿಗಳನ್ನು ಪೊಲೀಸ್ ಮತ್ತು ಇತರ ಇಲಾಖೆಗಳಿಗೆ ನೀಡಿ ಕ್ರೈಸ್ತ ಸಮುದಾಯದವರನ್ನು ಹಾಗೂ ಕ್ರೈಸ್ತ ಸಂಘ ಸಂಸ್ಥೆಗಳನ್ನು ದೌರ್ಜನ್ಯಕ್ಕೊಳಪಡಿಸುತ್ತಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ. ಈ ಮೇಲಿನ ಎಲ್ಲ ಕಾರಣಗಳಿಂದ ಸರ್ಕಾರದ ಹಿಂದುಳಿದ ವರ್ಗಗಳ ಇಲಾಖೆಯ ಆದೇಶವನ್ನು ಹಿಂಪಡೆಯಬೇಕೆಂದು, ಮತಾಂತರ ನಿಷೇಧ ಕಾಯ್ದೆಯ ಜಾರಿಯ ಚಿಂತನೆಯನ್ನು ಕೈಬಿಡಬೇಕೆಂದು, ಕ್ರೈಸ್ತರ ಮೇಲೆ ದಬ್ಬಾಳಿಕೆ ನಡೆಸುವ ಕೆಲವೊಂದು ದುಷ್ಟ ಶಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಹಾಗೂ ಕ್ರೈಸ್ತರಿಗೆ ಮತ್ತು ಕ್ರೈಸ್ತ ಸಂಸ್ಥೆಗಳು ಮತ್ತು ಕ್ರೈಸ್ತ ಪ್ರಾರ್ಥನಾ ಮಂದಿರಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕಳಕಳಿಯಿಂದ ಕಥೋಲಿಕ್ ಸಭಾ ಬಂಟ್ವಾಳ ವಲಯದ ಪರವಾಗಿ ವಿನಂತಿಸುತ್ತೇವೆ. ವಂದನೆಗಳೊಂದಿಗೆ ಕಾರ್ಮಿನ್ ಗೋವಿಯಸ್ ಅಧ್ಯಕ್ಷರು, ಅತಿವಂದನೀಯ ಫಾದರ್ ವಲೇರಿಯನ್ ಡಿಸೋಜ ಆಧ್ಯಾತ್ಮಿಕ ನಿರ್ದೇಶಕರು, ರಿಚರ್ಡ್ ಮಿನೇಜಸ್ ಕಾರ್ಯದರ್ಶಿ, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಬಂಟ್ವಾಳ ವಲಯ. ಸರಕಾರಕ್ಕೆ ಸಲ್ಲಿಸಲಿರುವ ಹಕ್ಕೊತ್ತಾಯ ಪತ್ರ ಅಥವಾ ಠರಾವು ಅಂತ ಏನು ಹೇಳುತ್ತೇವೆ, ಅದನ್ನು ಮಂಡಿಸಿದ ಶ್ರೀಯುತ ಕಾರ್ಮಿನ್ ಗೋವಿಯಸ್ರವರೇ, ತಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ತಹಸೀಲ್ದಾರನ್ನು ಭೇಟಿಯಾಗಲು ಹೋದ ನಮ್ಮ ಪ್ರತಿನಿಧಿ ಅವರಿಂದ ಇನ್ನೂ ನಮಗೆ ಸಂದೇಶ ಬಂದಿಲ್ಲ. ಬರುವ ನಿರೀಕ್ಷೆಯಲ್ಲಿ ನಾವು ಖಂಡಿತ ಇದ್ದೇವೆ. ಅಷ್ಟರವರೆಗೆ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸೋಣ. ಈಗ ಇಷ್ಟರಲ್ಲೇ ಶ್ರೀಯುತ ಪಿಯೂಸ್ ರೊಡ್ರಿಗಸ್ ರವರು ಘೋಷಣೆಯನ್ನು ಕೂಗಿದ್ದಾರೆ. ಈಗ ಅವರ ಪರವಾಗಿ ನಾನು ಘೋಷಣೆಗಳನ್ನು ಕೂಗ್ತಾ ಇರುವಾಗ ತಾವು ತಮ್ಮ ಕೂಗನ್ನು, ಉತ್ತರವನ್ನು ಇನ್ನೂ ಏರು ಧ್ವನಿಯಲ್ಲಿ ನೀಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಅಲ್ಪಸಂಖ್ಯಾತರ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಅಲ್ಪಸಂಖ್ಯಾತರ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಭಾರತೀಯತೆ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ರಕ್ಷಿಸಿ, ರಕ್ಷಿಸಿ, ಭಾರತೀಯತೆ ಹಾಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ರಕ್ಷಿಸಿರಿ, ರಕ್ಷಿಸಿರಿ. ದೇಶದ ಜನರಲ್ಲಿ ಜಾತಿ ಮತದ್ವೇಷದ ವಿಷಬೀಜ ಬಿತ್ತುವ ನಾಯಕರುಗಳಿಗೆ ಧಿಕ್ಕಾರ, ಧಿಕ್ಕಾರ. ದೇಶದ ಜನರಲ್ಲಿ ಜಾತಿ ಮತದ್ವೇಷದ ವಿಷಬೀಜ ಬಿತ್ತುವ ನಾಯಕರುಗಳಿಗೆ ಧಿಕ್ಕಾರ, ಧಿಕ್ಕಾರ. ಅಲ್ಪಸಂಖ್ಯಾತ ಬಹುಸಂಖ್ಯಾತವೆನ್ನುವ ಭೇದವನ್ನು ಮಾಡಬೇಡಿ, ಮಾಡಬೇಡಿ, ಅಲ್ಪಸಂಖ್ಯಾತ ಬಹುಸಂಖ್ಯಾತವೆನ್ನುವ ಭೇದವನ್ನು ಮಾಡಬೇಡಿ, ಮಾಡಬೇಡಿ. ಜವಾಬ್ದಾರಿ ಹೊತ್ತ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಹೇಳಿಕೆಗಳಿಗೆ ಧಿಕ್ಕಾರ, ಧಿಕ್ಕಾರ.
ಜವಾಬ್ದಾರಿ ಹೊತ್ತ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಹೇಳಿಕೆಗಳಿಗೆ, ಧಿಕ್ಕಾರ ಧಿಕ್ಕಾರ ಮತಾಂತರ ಎಂದು ಅಪಪ್ರಚಾರ ಮಾಡುತ್ತಿರುವ ಮುಖಂಡರುಗಳಿಗೆ, ಧಿಕ್ಕಾರ ಧಿಕ್ಕಾರ ಮತಾಂತರ ಎಂದು ಅಪಪ್ರಚಾರ ಮಾಡುತ್ತಿರುವ ಮುಖಂಡರುಗಳಿಗೆ, ಧಿಕ್ಕಾರ ಧಿಕ್ಕಾರ ಧರ್ಮದ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡುವ ಮುಖಂಡರುಗಳಿಗೆ, ಧಿಕ್ಕಾರ ಧಿಕ್ಕಾರ ಧರ್ಮದ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡುವ ಮುಖಂಡರುಗಳಿಗೆ, ಧಿಕ್ಕಾರ ಧಿಕ್ಕಾರ ಕ್ರೈಸ್ತ ಸಮುದಾಯದ ಹೋರಾಟಕ್ಕೆ, ಜಯವಾಗಲಿ ಜಯವಾಗಲಿ ಕ್ರೈಸ್ತ ಸಮುದಾಯದ ಹೋರಾಟಕ್ಕೆ, ಜಯವಾಗಲಿ ಜಯವಾಗಲಿ ಅಲ್ಪಸಂಖ್ಯಾತರ ಹೋರಾಟಕ್ಕೆ, ಜಯವಾಗಲಿ ಜಯವಾಗಲಿ ಅಲ್ಪಸಂಖ್ಯಾತರ ಹೋರಾಟಕ್ಕೆ, ಜಯವಾಗಲಿ ಜಯವಾಗಲಿ ಕ್ರೈಸ್ತ ಸಮುದಾಯದ ಧಾರ್ಮಿಕ ಕೇಂದ್ರಗಳನ್ನು, ರಕ್ಷಿಸಿರಿ ರಕ್ಷಿಸಿರಿ ಕ್ರೈಸ್ತ ಸಮುದಾಯದ ಧಾರ್ಮಿಕ ಕೇಂದ್ರಗಳನ್ನು, ರಕ್ಷಿಸಿರಿ ರಕ್ಷಿಸಿರಿ ಸರ್ವಧರ್ಮದ ಧಾರ್ಮಿಕ ಕೇಂದ್ರಗಳನ್ನು, ರಕ್ಷಿಸಿರಿ ರಕ್ಷಿಸಿರಿ ಸರ್ವಧರ್ಮದ ಧಾರ್ಮಿಕ ಕೇಂದ್ರಗಳನ್ನು, ರಕ್ಷಿಸಿರಿ ರಕ್ಷಿಸಿರಿ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಈ ಪ್ರತಿಭಟನೆಯನ್ನು ಇನ್ನೂ ಸ್ವಲ್ಪ ಮುಂದುವರಿಸುವ ಕಾರಣ ನಾವು ಘೋಷಗಳನ್ನು ಕೂಗಿಯೇ ಪ್ರತಿಭಟನೆ ಮುಂದುವರಿಸೋಣವ ಅಥವಾ ಯಾರಾದರೂ ಮಾತನಾಡುವ ಇಚ್ಛೆ ಇದ್ರೆ बोलो भारत माता की, बोलो भारत माता की ಜೈ. ಅಲ್ಪಸಂಖ್ಯಾತರ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗಳಿಗೆ, ಧಿಕ್ಕಾರ ಧಿಕ್ಕಾರ ಅಲ್ಪಸಂಖ್ಯಾತರ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗಳಿಗೆ, ಧಿಕ್ಕಾರ ಧಿಕ್ಕಾರ ಅಲ್ಪಸಂಖ್ಯಾತರ ಶ್ರದ್ಧಾ ಕೇಂದ್ರಗಳ ಮೇಲಿನ ದಾಳಿಗಳಿಗೆ, ಧಿಕ್ಕಾರ ಧಿಕ್ಕಾರ ಭಾರತೀಯತೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು, ರಕ್ಷಿಸಿರಿ ರಕ್ಷಿಸಿರಿ ಭಾರತೀಯತೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು, ರಕ್ಷಿಸಿರಿ ರಕ್ಷಿಸಿರಿ ಭಾರತೀಯತೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು, ರಕ್ಷಿಸಿರಿ ರಕ್ಷಿಸಿರಿ ದೇಶದ ಜನರಲ್ಲಿ ಜಾತಿ ಮತ ದ್ವೇಷದ ವಿಷ ಬೀಜ ಬಿತ್ತುವ ನಾಯಕರುಗಳಿಗೆ, ಧಿಕ್ಕಾರ ಧಿಕ್ಕಾರ ದೇಶದ ಜನರಲ್ಲಿ ಜಾತಿ ಮತ ದ್ವೇಷದ ವಿಷ ಬೀಜ ಬಿತ್ತುವ ನಾಯಕರುಗಳಿಗೆ, ಧಿಕ್ಕಾರ ಧಿಕ್ಕಾರ ದೇಶದ ಜನರಲ್ಲಿ ಜಾತಿ ಮತ ದ್ವೇಷದ ವಿಷ ಬೀಜ ಬಿತ್ತುವ ನಾಯಕರುಗಳಿಗೆ, ಧಿಕ್ಕಾರ ಧಿಕ್ಕಾರ ಅಲ್ಪಸಂಖ್ಯಾತ ಬಹುಸಂಖ್ಯಾತವೆನ್ನುವ ಭೇದವನ್ನು ಮಾಡಬೇಡಿ ಮಾಡಬೇಡಿ ಅಲ್ಪಸಂಖ್ಯಾತ ಬಹುಸಂಖ್ಯಾತವೆನ್ನುವ ಭೇದ ಭಾವವನ್ನು ಮಾಡಬೇಡಿ ಮಾಡಬೇಡಿ ಅಲ್ಪಸಂಖ್ಯಾತ ಬಹುಸಂಖ್ಯಾತವೆನ್ನುವ ಭೇದವನ್ನು ಮಾಡಬೇಡಿ ಮಾಡಬೇಡಿ ಜವಾಬ್ದಾರಿ ಹೊತ್ತ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಹೇಳಿಕೆಗಳಿಗೆ, ಧಿಕ್ಕಾರ ಧಿಕ್ಕಾರ ಜವಾಬ್ದಾರಿ ಹೊತ್ತ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಹೇಳಿಕೆಗಳಿಗೆ, ಧಿಕ್ಕಾರ ಧಿಕ್ಕಾರ ಜವಾಬ್ದಾರಿ ಹೊತ್ತ ಜನಪ್ರತಿನಿಧಿಗಳ ಬೇಜವಾಬ್ದಾರಿ ಹೇಳಿಕೆಗಳಿಗೆ, ಧಿಕ್ಕಾರ ಧಿಕ್ಕಾರ ಮತಾಂತರ ಎಂದು ಅಪಪ್ರಚಾರ ಮಾಡುತ್ತಿರುವ ಮುಖಂಡರುಗಳಿಗೆ, ಧಿಕ್ಕಾರ ಧಿಕ್ಕಾರ ಮತಾಂತರ ಎಂದು ಅಪಪ್ರಚಾರ ಮಾಡುತ್ತಿರುವ ಮುಖಂಡರುಗಳಿಗೆ, ಧಿಕ್ಕಾರ ಧಿಕ್ಕಾರ ಧರ್ಮದ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡುವ ಮುಖಂಡರುಗಳಿಗೆ, ಧಿಕ್ಕಾರ ಧಿಕ್ಕಾರ ಧರ್ಮದ ವಿಚಾರದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡುವ ಮುಖಂಡರುಗಳಿಗೆ, ಧಿಕ್ಕಾರ ಧಿಕ್ಕಾರ ಕ್ರೈಸ್ತ ಸಮುದಾಯದ ಹೋರಾಟಕ್ಕೆ, ಜಯವಾಗಲಿ ಜಯವಾಗಲಿ ಕ್ರೈಸ್ತ ಸಮುದಾಯದ ಹೋರಾಟಕ್ಕೆ, ಕ್ರೈಸ್ತ ಸಮುದಾಯದ ಹೋರಾಟಕ್ಕೆ, ಜಯವಾಗಲಿ ಜಯವಾಗಲಿ ಅಲ್ಪಸಂಖ್ಯಾತರ ಹೋರಾಟಕ್ಕೆ, ಜಯವಾಗಲಿ ಜಯವಾಗಲಿ ಅಲ್ಪಸಂಖ್ಯಾತರ ಹೋರಾಟಕ್ಕೆ, ಜಯವಾಗಲಿ ಕ್ರೈಸ್ತ ಸಮುದಾಯದ ಧಾರ್ಮಿಕ ಕೇಂದ್ರಗಳನ್ನು, ಕ್ರೈಸ್ತ ಸಮುದಾಯದ ಧಾರ್ಮಿಕ ಕೇಂದ್ರಗಳನ್ನು, ರಕ್ಷಿಸಿರಿ ರಕ್ಷಿಸಿರಿ ಕ್ರೈಸ್ತ ಸಮುದಾಯದ ಹೋರಾಟಕ್ಕೆ, ಜಯವಾಗಲಿ ಜಯವಾಗಲಿ ಕ್ರೈಸ್ತ ಸಮುದಾಯದ ಹೋರಾಟಕ್ಕೆ, ಜಯವಾಗಲಿ ಜಯವಾಗಲಿ ಬೋಲೋ ಭಾರತ್ ಮಾತಾ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಆತ್ಮೀಯರೇ, ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ
ಶ್ರೀಯುತ ರಾಯ್ ಕ್ಯಾಸ್ಟಿಲಿನೋರವರು ಇಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಪ್ರತಿಭಟನೆ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ಅನುಭವವುಳ್ಳ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಲಿದ್ದಾರೆ. ಇಲ್ಲಿ ವೇದಿಕೆಯಲ್ಲಿರುವ ನಮ್ಮ ಬಂಟ್ವಾಳ ಡೀನರಿಯ ವಂದನ್ಯ ವಾಲೆರಿಯನ್ ಡಿಸೋಜ ಅವರೇ, ಹಾಗೆಯೇ ಮೊಗರ್ನಾಡ್ ಡೀನರಿಯ ಫಾದರ್ ಮಾರ್ಕ್ ಕ್ಯಾಸ್ಟೆಲಿನ್ ಅವರೇ, ಇಲ್ಲಿ ಕ್ಯಾಥಲಿಕ್ ಸಭಾ ಅಧ್ಯಕ್ಷರಾದ ಸ್ಟ್ಯಾನಿ ಲೋಬೋ ಅವರೇ, ವಾರಾಡೋ ಕಾರ್ಯದರ್ಶಿಯಾದ ರಿಚರ್ಡ್ ಮಿನಿಜಸ್, ಹಾಗೆಯೇ ಮೊಗರ್ನಾಡ್ ವಾರಾಡ ಅಧ್ಯಕ್ಷ ವಾರಾಡು ಸಿರಿಲ್ ಫೆರಾವ್ ಅವರೇ, ಹಾಗೆಯೇ ಲೂಯಿಸ್ ಮಸ್ಕಿನೆಸ್, ಜೇಸನ್ ಅವರೇ, ಕಾರ್ಮಿನ್ ಗೋವೆಸ್, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಧಾರ್ಮಿಕ ಗುರುಗಳೇ ಹಾಗೂ ಕನ್ಯಾ ಭಗಿನಿಯರೇ, ಹಾಗೂ ಈ ಮೊಗರ್ನಾಡ್ ಹಾಗೂ ಬಂಟ್ವಾಳ ವಾರಾಡದ ಎಲ್ಲ ಸಮಸ್ತ ಬಂಧುಗಳೇ, ಇವತ್ತು ನಮ್ಮ ಈ ಪರಿಸರದ ಒಂದು ಮಹತ್ವದ ದಿನ ಅಂತೇಳಿ ಹೇಳಬೇಕು. ಯಾಕೆಂದರೆ ಇಷ್ಟು ಬಹುದೊಡ್ಡ ಸಂಖ್ಯೆಯಲ್ಲಿ ನಾವು ಇಲ್ಲಿ ಸೇರಿದ್ದೇವೆ ಒಂದು ಉದ್ದೇಶಕ್ಕಾಗಿ. ನಮ್ಮ ಏನು ಹೇಳ್ತೇವೆ, ನಾವು ಒಟ್ಟಿಗೆ ಇರುವುದನ್ನು ಇಲ್ಲಿ ನಾವು ಸಾಬೀತುಪಡಿಸಿದ್ದೇವೆ. ಬಹುಶಃ ಸರ್ಕಾರದಿಂದ ಬೇರೆ ಬೇರೆ ಕಾನೂನುಗಳಿಂದ ನಮ್ಮ ಕ್ರೈಸ್ತರಿಗೆ ಭಾಳಷ್ಟು ತೊಂದರೆಗಳು ಆಗ್ತಾಯಿವೆ. ನಾನು ಹೋದಲ್ಲಿ ಎಲ್ಲ ಕಡೆಯಲ್ಲಿ ಕೇಳುವುದುಂಟು, ಮತಾಂತರ ಕಾಯ್ದೆ ಬಂದರೆ ನಮಗೇನು ಕಷ್ಟ, ನಮಗೇನು ತೊಂದರೆ ಇದೆ, ಇದರಿಂದ ನಾವು ಯಾಕೆ ಹೆದರಬೇಕು? ನಾವು ಕ್ಯಾಥೋಲಿಕರು ಯಾರನ್ನೂ ಮತಾಂತರ ಮಾಡುವುದಿಲ್ಲ. ಮತಾಂತರ ಮಾಡುವವರು ಬೇರೆ ಪಂಗಡದವರು. ಈ ಕಾನೂನು ಬಂದರೆ ನಾವು ಯಾಕೆ ಹೆದರಬೇಕು? ಸರ್ಕಾರ ಕೂಡ ಈ ಕಾನೂನನ್ನು ಒಳ್ಳೆಯ ರೀತಿಯಲ್ಲಿ ಮಂಡನೆ ಮಾಡಿದ್ದಾರೆ. ಅವರು ಇಷ್ಟೇ ಹೇಳಿದ್ದಾರೆ, ಧರ್ಮ ಸಂರಕ್ಷಣೆ ಮಾಡುವ ಇದೊಂದು ಕಾಯ್ದೆ, ಧರ್ಮ ಸಂರಕ್ಷಣೆ ಮಾಡುವುದು ಈ ಕಾಯ್ದೆಯ ಹೆಸರು. ಮತಾಂತರ ಬಿಲ್ ಅಂತ ಈ ಕಾಯ್ದೆ ಹೆಸರಲ್ಲ. ಮತಾಂತರ ಮಾಡಬಾರ್ದು ಅಂತ ಹೇಳುವ ಇದು ಕಾಯ್ದೆ ಅಲ್ಲ. ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋಗುವವರನ್ನು ತಡೆಯುವುದು ಮಾತ್ರ ಈ ಕಾಯ್ದೆ. ಹಾಗಾದರೆ ನಾವು ಯಾಕೆ ಹೆದರ್ತೀವಿ? ಯಾವಾಗಲಾದರೂ ನಾವು ಕ್ಯಾಥೋಲಿಕರು ಮತಾಂತರ ಮಾಡಿದ್ದುಂಟೆ? ಯಾರಿಗಾದರೂ ನಾವು ಮತಾಂತರ ಮಾಡಿದ್ದೇವೆ? ಬಲವಂತದಿಂದ ಯಾರನ್ನಾದರೂ ಬೇರೆ ಧರ್ಮದಿಂದ ನಮ್ಮ ಧರ್ಮಕ್ಕೆ ನಾವು ತಂದಿದ್ದೇವ? ಹೌದಾ ಅಲ್ಲ? ನೀವು ಹೇಳಬೇಕು. ಇಲ್ಲ. ಮತ್ತೆ ನಾವು ಯಾಕೆ ಈ ಮತಾಂತರ ಬಿಲ್ಲನ್ನು ವಿರೋಧ ಮಾಡ್ತೇವೆ? ಯಾಕೆಂದರೆ ಈ ಬಿಲ್ ಹಾಗೇನಿದೆ, ಏನು ಹೇಳ್ತೇವೆ, ಅದು ಒಂದು ದುರುಪಯೋಗ ಅಲ್ಲ. ದುರುಪಯೋಗಕ್ಕಿಂತ ಅದನ್ನು ನಮ್ಮ ಮೇಲೆ ಹೇಗೆ ಪರಿಣಾಮ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ. ನೀವು ಮೊದಲು ದಲಿತ ಬಿಲ್ಲನ್ನು ನೀವು ನೋಡಿದ್ದೀರಿ. ಹೆಂಗಸರ ಮೇಲೆ ಆಗುವ ದೌರ್ಜನ್ಯ ಬಿಲ್ಲನ್ನು ನೀವು ನೋಡಿದ್ದೀರಿ. ಏನು ಮಾಡಬೇಕಂದಿಲ್ಲ. ಒಬ್ಬ ದಲಿತ ಇಲ್ಲದ್ರೆ ಒಬ್ಬ ಹೆಂಗಸು ಇಷ್ಟೇ ಹೇಳಿದರೆ ಸಾಕು, 10 ವರ್ಷ ಮುಂಚೆ ನಮಗೆ ಆ ಗಂಡಸು ನನ್ನ ಮೈ ಮುಟ್ಟಿದ, ಸಾಕು ಜೈಲಿಗೆ ಹಾಕಲಿಕ್ಕೆ ಅವನಿಗೆ ಇಷ್ಟೇ ಸ್ಟೇಟ್ಮೆಂಟ್ ಸಾಕು, ಬೇಲ್ ಇಲ್ಲದೆ ಅವನನ್ನು ಜೈಲಿಗೆ ಹಾಕ್ತಾರೆ. ದಲಿತ ವರ್ಗದವರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರಾಯ್ತು. ಅವರು ನನಗೆ ಹೀಗೀಗೆ ಹೀನವಾಗಿ ನಾನು ದಲಿತ ವರ್ಗದವ, ನಾನು ಕೀಳಮಟ್ಟದವ ಅಂತ ನನಗೆ ಅವರು ಹೇಳಿದ್ರು ಅಂತ ಹೇಳಿದರೆ ಸಾಕು, ಬೇಲ್ ಇಲ್ಲದ್ರೆ ನಿಮಗೆ ಜೈಲಿಗೆ ಹಾಕ್ತಾರೆ. ಈ ಕಾನೂನು ಮತಾಂತರ ವಿರೋಧಿ ಕಾನೂನು ಕೂಡ ಅದೇ, ಆ್ಯಂಟಿ ಕನ್ವರ್ಷನ್ ಬಿಲ್ ಕೂಡ ಹಾಗೇನೆ. ನಮ್ಮ ಕ್ರೈಸ್ತರು, ನಮ್ಮ ಧರ್ಮಗುರುಗಳು, ನಮ್ಮ ಧರ್ಮ ಭಗಿನಿಯರು ಎಷ್ಟೋ ಸೇವೆ ಮಾಡ್ತಾ ಇದ್ದಾರೆ. ಅದು ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಆಸ್ಪತ್ರೆಯಲ್ಲಿ ಸೇವೆ ಇರ್ಬೋದು, ಶಾಲೆಗಳಲ್ಲಿ ಬಡವರಿಗೆ ಶಿಕ್ಷಣ ಕೊಡೋದು ಇರಲಿ, ಆಸ್ಪತ್ರೆಗಳ ಚಿಕಿತ್ಸೆ ಕೊಡೋದಿರಲಿ, ದಾರಿಯಲ್ಲಿ ಬಿದ್ದವರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಶುಶ್ರೂಷೆ ಕೊಡೋದಾಗಿರಲಿ, ವಾಯವೃದ್ಧರಿಗೆ ಆಶ್ರಮದಲ್ಲಿ ಶುಶ್ರೂಷೆ ಕೊಡೋದಾಗಿರಲಿ, ದೇಹಹೀನತೆ ಬಲಹೀನತೆ ನಮ್ಮ ಏನು ಕಟ್ಟ ಬಡವರಿಗೆ, ದಲಿತರಿಗೆ ಸೇವೆ ನಾವು ಮಾಡ್ತಾ ಇದ್ದೇವೆ.
ಯಾರಾದರೂ ಒಬ್ಬರು ಇಂಥ ಸೇವೆ ಪಡೆದವರಿಗೆ ಕರೆದು ಇಷ್ಟೇ ಹೇಳಿದರೆ ಸಾಕು. ಆ ಸಿಸ್ಟರ್, ಆ ಫಾದರ್ ನಮ್ಮನ್ನು ಕರೆದ್ರು, ನಮಗೆ ಶುಶ್ರೂಷೆ ಕೊಟ್ಟರು. ಆದರೆ ಅದರ ಮುಂಚೆ ಅವ್ರು ಹೇಳಿದರು, ನೀವು ಕ್ರೈಸ್ತ ಧರ್ಮಕ್ಕೆ ಬಂದರೆ ಎಲ್ಲ ನಿಮ್ಮ ಪಿಡುಗು ಗುಣವಾಗ್ತದೆ, ನಿಮಗೆ ಏನೆಲ್ಲ ತಾಪತ್ರಗಳಿವೆ ಅದನ್ನೆಲ್ಲ ನಾವು ಸರಿಪಡಿಸ್ತೇವೆ, ನಿಮಗೆ ಬೇಕಾದದ್ದು ಅನುದಾನ ಕೊಡ್ತೇವೆ, ಸೌಲಭ್ಯ ಕೊಡ್ತೇವೆ, ಆದರೆ ನೀವು ಯೇಸು ಕ್ರಿಸ್ತನ ನಂಬಬೇಕು. ನೀವು ಹೇಳಲಿಲ್ಲ, ನೀನು ಹೇಳಿದ್ದೆ ಅಂತ ನಾನು ಹೇಳಲಿಲ್ಲ, ಗುರುಗಳು ಸಿಸ್ಟರ್ಗಳು ನೀವು ಇದನ್ನು ಹೇಳಲಿಲ್ಲ, ನೀವು ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಿದ್ದೀರಿ. ಆದರೆ ಆ ವ್ಯಕ್ತಿ ಬಂದು ಆರೋಪ ಮಾಡಿದರೆ ನಿಮಗೆ ಜಾಮೀನಿಲ್ಲ, ಸೀದಾ ನೀವು ಜೈಲಿಗೆ ಹೋಗಬೇಕು. ಜೈಲಿಗೆ ಹೋದ್ಮೇಲೆ ನಿಮ್ಮನ್ನು ತಪ್ಪನ್ನು ಸಾಬೀತುಪಡಿಸುವವರು ಯಾರು? ಅವಲ್ಲ, ಆರೋಪ ಮಾಡಿದವಲ್ಲ, ನಿಮ್ಮನ್ನು ಜೈಲಿಗೆ ಕಳಿಸಿದವಲ್ಲ. ಅವ ಅಷ್ಟು ಮಾಡಿಕೊಟ್ರೆ ಸಾಕು. ಮತ್ತೆ ನೀವು ಪ್ರೂವ್ ಮಾಡಬೇಕು, ನಾನು ಅದು ಮಾಡಲಿಲ್ಲ ಸ್ವಾಮಿ, ನಾನು ಹಾಗೆ ಹೇಳಲಿಲ್ಲ ಸ್ವಾಮಿ, ಎಲ್ಲಿ ಹೇಳಿದ್ದೀನಿ ಹೇಳಿ ಸ್ವಾಮಿ, ಖಂಡಿತವಾಗಿ ನಾನು ಏನು ಹೇಳಿಲ್ಲ, ನಾನು ಪಾಪವ ಸೇವೆ ಮಾಡಿದಷ್ಟೇ. ಕೂಗಬೇಕು ಮಾತ್ರ, ನೀವು ಕೂಗಬೇಕು ಮಾತ್ರ. ಜೈಲಿಂದ ಹೊರಗೆ ಬರಲಿಕ್ಕೆ ನಿಮಗೆ ಸಾಧ್ಯತೆ ಇಲ್ಲ. ಯಾಕೆ ಮತಾಂತರ ವಿರೋಧವನ್ನು ನಾವು ಕಾಯ್ದೆಯನ್ನು ವಿರೋಧ ಮಾಡ್ತೇವೆ? ಇದೇ ಕಾರಣಕ್ಕಾಗಿ 10 ವರ್ಷ ನಂತರ, 20 ವರ್ಷ ನಂತರ ಇವತ್ತು ಆ ಸಣ್ಣ ಅನಾಥ ಹುಡುಗನನ್ನು ನೀವು ತಂದು ಆಶ್ರಮದಲ್ಲಿ ಇಟ್ಟು ಶಿಕ್ಷಣ ಕೊಟ್ಟು ಶುಶ್ರೂಷೆ ಕೊಟ್ಟು ಅವನಿಗೆ ಬೇಕಾದದ್ದು ಕೊಟ್ಟು ಎಜುಕೇಷನ್ ಕೊಟ್ಟು ದೊಡ್ಡ ವ್ಯಕ್ತಿ ಮಾಡಿದ್ದೀರಿ. ಆ ವ್ಯಕ್ತಿಗೆ ಯಾರಾದರೂ ಆಮೇಲೆ ಹೇಳಿಕೊಟ್ರೆ, ತಲೆ ತಿರುಗಿಸಿದ್ರೆ ಅವ ಬಂದು ಹೇಳ್ಬೋದು, 20 ವರ್ಷ ಮುಂಚೆ ಇದೇ ಸಿಸ್ಟರ್ ನನಗೆ ಕ್ರಿಶ್ಚಿಯನ್ ಆಗು ಅಂತೇಳಿ ಇದೆಲ್ಲ ಶಿಕ್ಷಣ ಕೊಟ್ಟದ್ದು, ಇದೇ ಗುರು ನನಗೆ ಹೇಳಿದ್ದು ಅಂತ ಹೇಳಿದರೆ 20 ವರ್ಷ ನಂತರ ಕೊಡು ನೀವು ಜೈಲಿಗೆ. ನಿಮಗೆ ಬಿಡಿಸ್ಲಿಕ್ಕೆ ಯಾವ ಕಾನೂನಿಲ್ಲ, ಜಾಮೀನು ಸಿಗೋದಿಲ್ಲ. ನೀವು ಕೋರ್ಟಲ್ಲೇ ನಿಮ್ಮ ಏನೋ ಡಿಫೆನ್ಸ್ ನೀವು ಮಾಡಬೇಕು, ಕೋರ್ಟಲ್ಲೇ ಆರ್ಗ್ಯುಮೆಂಟ್ಸ್ ಮಾಡಿ, ಮತ್ತೆ ಜಡ್ಜಿಗೆ ಏನಾದರೂ 10-15 ವರ್ಷ ಮೇಲೆ ಮನಸ್ಸಾದರೆ ನಿಮ್ಮನ್ನು ಬಿಡ್ಬೋದು, ಇಲ್ಲಾಂದರೆ ಜೈಲಲ್ಲಿ ಹಾಕ್ಬೋದು. ಇದೇ ಕಾರಣಕ್ಕಾಗಿ ನಾವು ಈ ಮತಾಂತರ ಕಾಯ್ದೆಯ ಬಿಲ್ಲನ್ನು ವಿರೋಧಿಸುವುದು. ಎಷ್ಟು ಮಂದಿಗೆ ಇದು ಗೊತ್ತು, ಎಷ್ಟು ಮಂದಿಗೆ ಈಗ ಅರ್ಥ ಆಯಿತು ನನಗೆ ತಿಳಿಯುವುದಿಲ್ಲ. ಯಾಕೆಂದರೆ ಎಲ್ಲರೂ ಸುಮ್ಮನೆ ಇದ್ದಾರೆ. ನಿಮಗೆ ಇದು ಕೇಳಿ ಶಾಕ್ ಆಗಿ ಸುಮ್ಮನೆ ಇದ್ದೀರಾ? ಇದು ಅರ್ಥ ಆಗಿ ಅದೇ ನಾನು ಹೇಳಿದ್ದೆ, ಎಲ್ಲ ಬಿಡಿಸಿ ಹೇಳಿದ್ದೆ, ನಾವು ಮಾಡುವುದಿಲ್ಲ ಅಂತ ಬಿಡಿಸಿ ಹೇಳಿದ್ವಿ. ತಹಶೀಲ್ದಾರ್ ಇಲ್ಲಿ ಬರ್ತಾರ? ತಹಶೀಲ್ದಾರ್ ನಾವು ಸ್ವಲ್ಪ ಹೊತ್ತು ನಿಲ್ಲಿ, ನಾವು ವೇದಿಕೆ ಹತ್ತಿದ ಮೇಲೆ ಸ್ವಲ್ಪ ಮುಗಿಸ್ಕೊಂಡೇ ಹೋಗುವ, ಹೌದಿಲ್ಲ? ಇಲ್ಲಾಂದ್ರೆ ಅವರನ್ನು ಕರ್ಕೊಂಡು ಬರೋ ಇಲ್ಲಿಗೆ. ಇಷ್ಟು ಹೊತ್ತು ನಮ್ಗೆ ಇಲ್ಲಿ ಕಾದಿಸಿದ್ರು, ಅಲ್ಲಿಗೆ ಮೆರವಣಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಈಗ ಅಲ್ಲಿ ಅವರು ಆಫೀಸಲ್ಲಿ ಕೂತಿದಾರಂತೆ, ನಾವು ಅಲ್ಲಿ ಬರ್ಬೇಕಂತೆ. ಹೋಗುವ, ಯಾರು ಬೇಡ ಹೇಳಿದ್ರು? ಹೋಗುವ. ಎತ್ತಾಗಿ ಹಂಗ ಏನ ಓಕೆ, ಅವರು ಇಲ್ಲಿ ವೇದಿಕೆಯಲ್ಲಿ ಇದ್ದವರು ನಿರ್ಧಾರ ತಗೊಳ್ತಾರೆ ಹೋಗೋದು ಬೇಕಾ ಬೇಡ ಅಂತ. ನಾವು ಇಲ್ಲಿ ಸೇರಿದ್ದೇವೆ, ಮೌನವಾಗಿ ಸೇರಿದ್ದೇವೆ. ನಮ್ಮ ಇವತ್ತಿನ ಈ ಪ್ರತಿಭಟನೆ ಮೌನ ಪ್ರತಿಭಟನೆ ಅಂತ ನಾವು ಹೆಸರು ಕೊಟ್ಟಿದ್ದೇವೆ. ಆದರೆ ಜನ ಸೇರುವಾಗ, ಇಷ್ಟು ದೊಡ್ಡ ಗುಂಪು ಸೇರುವಾಗ, ಇಷ್ಟು ಜನ ಸೇರುವಾಗ ಉದ್ರೇಕಗೊಳ್ತಾರೆ. ಅದರ ಒಳಗಿಂದಲೇ ಇದು ಹೇಳಿಕೆಗಳು ಬರ್ತವೆ, ಏನು ಹೇಳ್ತೇವೆ ನಾವು, ಸ್ಲೋಗನ್ಸ್ಗಳು ಹೊರಗೆ ಬರ್ತೇವೆ, ಎಲ್ಲರೂ ಬೊಬ್ಬೆ ಹೊಡಿತಾರೆ. ಆದರೆ ನಾವು ಒಟ್ಟಿಗೆ ಇರ್ತೇವೆ. ನಾವು ನಮ್ಮ ಒಗ್ಗಟ್ಟನ್ನು ಇವತ್ತು ನಾವು ತೋರಿಸಿದ್ದೇವೆ ಇಲ್ಲಿ. ಇಂಥ ಒಗ್ಗಟ್ಟನ್ನು ನಮಗೆ ಸದಾ ನಮ್ಮೊಟ್ಟಿಗೆ ಇರಲಿ. ನಮ್ಮ ನಾಯಕರು ಏನು ಡಿಸಿಷನ್ ತಗೊಳ್ತಾರೆ, ನಾವು ಈ ಮಂಗಳೂರು ಡಯಾಸ್ ಬಹಳ ದೊಡ್ಡ ಡಯಾಸಿಸ್ ಇದು. 124 ಚರ್ಚ್ಗಳಿವೆ, 2 ಲಕ್ಷಕ್ಕಿಂತ ಹೆಚ್ಚು ಕ್ಯಾಥೋಲಿಕರಿದ್ದಾರೆ. ನಮ್ಮ ಬಹಳ ದೊಡ್ಡ ಒಂದು ಏನು ಹೇಳ್ತೇವೆ ಜನರ ಸಂಘಟನೆ ಕ್ಯಾಥಲಿಕ್ ಸಭಾ ಅಂತ ಇದೆ. ಇಂಥ ಕಾರ್ಯಕ್ರಮದಲ್ಲಿ ಇಂಥದ್ದು ಎಲ್ಲ ನಮಗೆ ಅವಕಾಶ, ಇಂಥ ಪ್ರತಿಭಟನೆಗಳಿಗೆ ಅವಕಾಶ ಸಿಕ್ಕಿದಾಗ ನಮ್ಮ ಕ್ಯಾಥಲಿಕ್ ಸಭಾ ಅವರು ಇದರ ಮುಂದಾಳತ್ವವನ್ನು ತಗೊಂಡು ಜನರನ್ನು ಹುರಿದಿಂಬಿಸಿ ನಮಗೆ ಆದ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟಿಸಿದರೆ ಮಾತ್ರ ನಮಗೆ ಏನು ಪ್ರತಿಭಟನೆ, ನಮಗೇನು ಉಪದ್ರ ಕೊಡುವವರಿಗೆ ಅರ್ಥ ಆಗ್ತದೆ ನಾವು ಒಟ್ಟಿಗಿದ್ದೇವೆ, ನಾವು ಕೂಡ ನಿಮ್ಮ ವಿರುದ್ಧ ಜಗಳ ಮಾಡಲಿಕ್ಕೆ ಆಗ್ತದೆ ಅಂತ. ನಾನು ಒಂದು ಕೊಂಕಣಿಯಲ್ಲಿ ಒಂದು ಸಣ್ಣ ಒಂದು ಏನು ಹೇಳ್ತಾರೆ, ನನ್ನ ಅಜ್ಜಿ ಕಥೆಯನ್ನು ಹೇಳಿ ಮುಗಿಸ್ತೇನೆ. ಕೆಲವರು ಕೇಳಿದ್ದಾರೆ, ಆದರೆ ಯಾಕೆ ಇಂಥದ್ದೆಲ್ಲ ಕಾನೂನು ಬರುವಾಗ ನಾವು ವಿರೋಧಿಸಬೇಕೆ, ನಾವು ವಿರೋಧ ತೀರಿಸ್ಬೇಕಂತ ನಾನು ಹೇಳ್ತೇನೆ. ಮುಜೆ ಕೊಡ್ಲಿ ಮೇ असले आमचे घर एक राणा अंत म्हणले बरे असले, हळ्ळे अंत राणा अंत असले. आणि त्या जलांतल्यान केदाळा एक दिवड येतालो, केदाळा दिवड असो आसलो.
त्याला वडली माहीत आमकां सांगचाले अरे दिवड येता ताका तिका शू म्हण दांडाय म्हणून आमी म्हणचाले सद्या येता वडली माई काले ना रे आज तू सू म्हणून ताका दांडय न्ही जाल्यार फाल्यां घरा भितर रिक्ता फाल्यां एक येता परवा दोन येतात म्हणून ಇದೇ ಕಾರಣಕ್ಕಾಗಿ ನಮಗೆ ಏನಾದರೂ ಸಣ್ಣ ಅನ್ಯಾಯಗಳು ಆದಾಗ ಸಣ್ಣ ತೊಂದರೆಗಳಾದಾಗ ನಾವು ಒಟ್ಟಿಗೆ ಗೂಡಿ ಪ್ರತಿಭಟಿಸಲೇಬೇಕು ಪ್ರತಿರೋಧವನ್ನು ತೋರಿಸಲೇಬೇಕು ಇಷ್ಟನ್ನು ಹೇಳಿ ನಿಮ್ಮ ವೇದಿಕೆಯಲ್ಲಿ ಇದ್ದವ ನಾಯಕರು ಏನು ನಿರ್ಧಾರ ತಗೊಳ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗೋಣ ಶಾಂತಿಯುತವಾಗಿ ಈ ಪ್ರತಿಭಟನೆಯನ್ನು ನಾವು ಇಲ್ಲಿಂದ ಮುಗಿಸ್ಕೊಂಡು ಹೋಗೋಣ ಯಾಕೆಂದರೆ ಕ್ರೈಸ್ತರಿಗೆ ಶಾಂತಿ ಪ್ರಿಯರು ಬಹಳ ಸಮಾಧಾನದ ಜನರು ಅಂತ ಹೆಸರಿದೆ ಆ ಹೆಸರನ್ನು ನಾವು ಹಾಗೇನೆ ಇಟ್ಟು ಹೆಸರು ಹಾಳಾಗದಾಗೆ ನಾವು ಉಳಿಸ್ಕೊಳ್ಳೋಣ ಹೆಸರು ಹಾಳಾದಾಗೆ ಉಳಿಸಿಕೊಂಡು ನಮ್ಮ ಶಾಂತಿ ಮನೋಭಾವನೆಯನ್ನು ಎಲ್ರಿಗೆ ತೋರಿಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ವಂದನೆಗಳು ಸರ್ ನಿಮಗೆ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಕ್ಕೆ. ನಾವೀಗ ಒಂದು ಡಿಸೈಡ್ ಮಾಡಿದ್ದೇವೆ, ತಹಸೀಲ್ದಾರ್ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ, ಅವರಿಗೆ ಕೋರ್ಟ್ ಇತ್ತು, ಹಾಗಾಗಿ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ, ನಾವು ಇಲ್ಲಿಂದ ಅಲ್ಲಿ ಹೋಗಲಿಕ್ಕಿದೆ. ನಾನು ಮೊದಲು ಹೇಳಿದ್ದೇನೆ ಅದೇ ರೀತಿ ಕೇಳಿ, ನಾನು ಮೊದಲು ಏನು ಹೇಳಿದ್ದೇನೆ ಅದೇ ರೀತಿ ನಡ್ಕೊಳ್ಳುವಂಥ ನಮ್ಮ ಸಮುದಾಯ. ನಮಗೆ ಸಾರ್ವಜನಿಕರು ಏನು ಅನ್ಯಾಯ ಮಾಡಲಿಲ್ಲ. ನಾವು ಸಾರ್ವಜನಿಕರಿಗೆ ನಾವು ಈಗ ಇಷ್ಟು ಜನ ನಾವು ಇದರಲ್ಲಿ ಹೋದರೆ ಸಾರ್ವಜನಿಕರಿಗೆ ಅನ್ಯಾಯ ಆಗ್ತದೆ. ಹಾಗಾಗಿ ನಾವು ನಮ್ಮ ಎಷ್ಟು ಚರ್ಚ್ಗಳಿದ್ದಾವೆ ಎಲ್ಲ ಈಗ ಬಂಟ್ವಾಳ ವಲಯ ಹಾಗೂ ಮೊಗನಾಡು ವಲಯದಿಂದ 10 ಜನ ನಿಮ್ಮ ವೆಹಿಕಲಲ್ಲಿ ನೀವು ಬನ್ನಿ, ನಾವೆಲ್ಲರೂ ಅಲ್ಲಿ ಹೋಗಿ ತಹಸೀಲ್ದಾರ್ಗೆ ಮನವಿ ಅರ್ಪಲಿಕ್ಕೆ. ಬಾಕಿದವರು ಇಲ್ಲಿ ಏನು ಬಂದಿದ್ದೀರಾ ನಿಮಗೆಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಮುಂದಿನ ದಿವಸದಲ್ಲಿ ನಾವು ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅದನ್ನು ನಾವು ನಿಮಗೆ ಮುಂದೆ ತಿಳಿಸ್ತೇವೆ. ಹಾಗಾಗಿ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲ ಫಾದರ್ಗಳು ಸಿಸ್ಟರ್ಸ್ಗಳು ನೀವು ಅಲ್ಲಿ ಬರಬೇಕು. ಮತ್ತು ಏನು ಎಲ್ಲ ಚರ್ಚಿನ ಅಧ್ಯಕ್ಷರು, ಕಥೋಲಿಕ ಸಭಾ ಚರ್ಚಿನ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಕಥೋಲಿಕ ಸಭೆಯ ಪದಾಧಿಕಾರಿಗಳು ಅದನ್ನು ಬಿಟ್ಟರೆ ಬೇರೆ ಯಾವುದು ಬರೋದು ಬೇಡ. ನೀವು ಸಂಯಮದಿಂದ ಮನೆಗೆ ಹೋಗ್ಬೇಕಂತ ನಿಮ್ಮ ಹತ್ರ ಬೇಡ್ಕೊಳ್ತೇನೆ. ವಂದನೆಗಳು. मगाच्यानो तुमच्या हातान दिल्ले फ्लॅग तुमच्या फिरगजेच्या स्वयंसेवक मुखेल्याकडे तुम्ही हस्तांतर करीचे आणि ते सर तुमच्या वाहनाचेर दवरूंक जाय. थंयसर स्वयंसेवक आसा तर कोणेच बावटे या इतर फ्लॅग कार्ड घरा व्हरूंक ना. तुमच्या फिरगजेच्या मुखेल्याकडे तुम्ही दिवचे. आणि सांगात अशी एक खालती विनंती, आम्ही सोमेस्त हांगासर उदक पियेल्या उदकाच्यो बाटली थंय घालनाकात. दयाकडे एकच कडेन घाला, त्यो विंचून एकच कडेन घाला आणि त्यो आमकां मागीर विंचून डिस्पोज करूंक साध्य जातलें. हें तुमी मतीन दवरचें. आणि खंयच्याच रितीन आमचे कडेन शिरनासतना मुखल्या दिसांनी तुमी आमकां सहकार दिवचो. देव बरें करूं. आणि ह्या वेळाचेर ಈ ಸಮಯದಲ್ಲಿ ಈ ಮೈದಾನವನ್ನು ನಮಗೆ ಸಭೆ ನಡೆಸಲು ಒದಗಿಸಿಕೊಟ್ಟ ಈ ಮೈದಾನದ ಮಾಲಕರುಗಳಿಗೆ ಈ ನಮ್ಮ ಕ್ರೈಸ್ತ ಸಮುದಾಯ ಅಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. दयाकर नाही का सकणा तुमच्या हातात असं फ्लॅग तुम्ही घरा व्हरता सांबाळून दवरता जाल्यार बरें. नंतर ते तुम्ही खंय भितर आयल्या त्या गेटी गड्याय भितर रे गेले गड्याय पिकअप रावला तांतो तुमचे फ्लॅग आणि ते प्ले कार्ड्स घाला. खंय सकयल घालनाका. दयाकर कोणाक गरज ना ती घरा व्हरी नाकात. पाटी हांगा पिकअपार दवरा. तुम्ही भितर आयले कडे ते पिकअप रावला पिकअपार दवरा. प्ले कार्ड कोणी पाड करनाकात. घरा वयल्या पाड जातात ते पिकअपार दवरा. आमी सांबाळून दवरता तुमकां परतून दितले हांव.